ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 18ನೇ ಅಧ್ಯಾಯ ಶ್ಲೋಕ 21. ಆಸನ್ನ ಶೌಂಡೀರಂ ಅಭೇತ ಸಾಧ್ವಸಂ ಕೃತ ಪ್ರತೀಕಾರಂ ಅಹಾರ್ಯ ವಿಕ್ರಮಂ ವಿಲಕ್ಷ್ಯ ದೈತ್ಯಂ ಭಗವಾನ್ ಸಹಸ್ರಣಿ ಜಗಾದ ನಾರಾಯಣಂ ಆದಿ ಸೂಕರಂ. ಅನುವಾದ ಬೈ ಹಿಸ್ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಸಾವಿರ ಋಷಿಗಳು ಮತ್ತು ದಿವ್ಯವಾದಿಗಳೊಂದಿಗೆ ಅವರ ಮುಖಂಡನಾದ ಬ್ರಹ್ಮನು ಯುದ್ಧ ನಡೆಯುವ ಸ್ಥಳಕ್ಕೆ ಬಂದನು. ಅಲ್ಲಿ ಆ ದಾನವನು ಅವನೊಂದಿಗೆ ಯಾರು ಹೋರಾಡಲು ಸಾಧ್ಯವಿಲ್ಲದ ಹಿಂದೆಂದು ಕಾಣದ ಶಕ್ತಿಯಿಂದ ಕೂಡಿರುವುದನ್ನು ನೋಡಿದನು. ಆಗ ಮೊದಲು ಬಾರಿಗೆ ವರಾರೂಪಧಾರಿಯಾದ ನಾರಾಯಣ ಬ್ರಹ್ಮನು ಸಂಬೋಧಿಸಿದ. ಈಗ ಬ್ರಹ್ಮ ಅಲ್ಲಿಗೆ ಬರ್ತಾನೆ ಸ್ಪಾಟಿಗೆ. ಅಲ್ಲಿ ಅಂತ ದಾನವ ಯಾರೊಟ್ಟಿಗೆ? ಹಿಂದೆಂದು ಕಾಣದ ಶಕ್ತಿ ಅಂದ್ರೆ ವರಾರೂಪ ಭಗವಂತನು ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಲ್ಲಿ ಇಬ್ಬರು ರೆಡಿ ಇದ್ದಾರೆ, ದಾನವ ಮತ್ತೆ ಭಗವಂತ. ಈಗ ಬ್ರಹ್ಮ ಅಲ್ಲಿಗೆ ಬರ್ತಾನೆ. ಬಂದು ಈಗ ಬ್ರಹ್ಮ ಮಾತಾಡುವಂಥದ್ದು ಶ್ರೀ ಕೃಷ್ಣ. ಶ್ಲೋಕ 22, 23. ಬ್ರಹ್ಮ ಉವಾಚ ಏಷತೆ ದೇವದೇವಾನಾಂ ಅಂಗ್ರಿಮೂಲಂ ಉಪೇಯುಷಾಂ ವಿಪ್ರಾಣಾಂ ಸೌರಭೇಯೀನಾಂ ಭೂತಾನಾಂ ಅಪಿ ಅನಾಗಸಂ ಆಗಕೃತ ಭಯಕೃತ್ ದುಷ್ಕೃತ್ ಅಸ್ಮಾತ್ ರಾಧ ವರ ಅಸುರ ಅನ್ವೇಷನ್ ಅಪ್ರತೀರದ ಲೋಕಾನ್ ಅಟತಿ ಕಂಟಕ. ಅನುವಾದ ಮಧ್ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮನು ಹೇಳಿದನು, ಪ್ರಿಯ ಪ್ರಭುವೇ, ನಿಷ್ಕಲಂಕಿತರಾದ ಮತ್ತು ನಿನ್ನ ಪಾದಕಮಲಗಳನ್ನು ಪೂಜಿಸುವುದರಲ್ಲೇ ಸದಾ ನಿರತರಾದ ದೇವತೆಗಳು, ಬ್ರಾಹ್ಮಣರು, ಗೋವುಗಳು ಮತ್ತು ಮುಗ್ಧ ಜೀವಿಗಳ ಪಾಲಿಗೆ ಈ ದಾನವು ನಿರಂತರ ಮುಳ್ಳಾಗಿದ್ದಾನೆ. ಅನಗತ್ಯವಾಗಿ ಪೀಡಿಸುವ ಮೂಲಕ ಅವನು ಅವರ ಪಾಲಿಗೆ ಭಯದ ಮೂಲವಾಗಿದ್ದಾನೆ. ನನ್ನಿಂದ ವರವನ್ನು ಪಡೆದ ಈ ದಾನವನ್ನು ನೀಚ ಉದ್ದೇಶದಿಂದ ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಾ ತನಗೊಬ್ಬ ಸಮಾನ ಪ್ರತಿಸ್ಪರ್ಧಿಯನ್ನು ಸದಾ ಹುಡುಕುತ್ತಿದ್ದಾನೆ. ಭಗವಂತನಿಗೆ ಈ ಗೋ ಮತ್ತೆ ಬ್ರಾಹ್ಮಣರು ತುಂಬಾ ಇಷ್ಟ. ನಮೋ ಬ್ರಾಹ್ಮಣ ದೇವಾಯ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಜಗದೀಶ ಅಂದ್ರೆ ಗೋವಿಂದಾಯ ನಮೋ ನಮೋ. ಈ ನಮ್ಮ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಬ್ರಾಹ್ಮಣರು ಮತ್ತೆ ಗೋಗಳು, ಇದು ಭಗವಂತನಿಗೆ ತುಂಬಾ ಇಷ್ಟ. ಆದ್ರೆ ಅಸುರರೆಂತ ಮಾಡುವಂಥದ್ದು, ಅಸುರರು ಗೋಗಳನ್ನು ಕಡಿಯುವಂಥದ್ದು, ಬ್ರಾಹ್ಮಣರಿಗೆ ಉಪದ್ರ ಕೊಡುವಂಥದ್ದು. ಇದು ಅಸುರರ ಕೆಲಸ. ಅಸುರ ಮೀನ್ಸ್ ಆಲ್ವೇಸ್ ಈಸ್ ಕ್ರಿಯೇಟಿಂಗ್ ಟ್ರಬಲ್. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ನೋಡಿ, ಒಮ್ಮೆ ಎಲ್ಲ ದಾನವರು ಬಂದು ಬ್ರಹ್ಮನ ಹತ್ರ ಹೇಳುವಂಥದ್ದು, ಯಾರು ಬುದ್ಧಿವಂತರು ಯಾರು ಅಂತ. ದೇವತೆಗಳು ಬುದ್ಧಿವಂತರ ಅಲ್ಲ, ನಾವು ಬುದ್ಧಿವಂತರ? ಅದಕ್ಕೆ ಇವೆಂತ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಎಂತಾದ್ರು ಹೇಳಿದ್ರೆ ಮತ್ತೆ ಅವರು ಬಿಡುದಿಲ್ಲ. ಹಾಗಾಗಿ ಅವ ಹೇಳ್ತಾನೆ, ಓಕೆ, ನಾವೊಂದು ದೊಡ್ಡ ಫಂಕ್ಷನ್ ಮಾಡುವ ಅಂತ ಹೇಳ್ತಾರೆ. ಹಾಗೆ ದೊಡ್ಡೊಂದು ಫಂಕ್ಷನ್ ಮಾಡ್ತಾರೆ. ದೊಡ್ಡ ಫಂಕ್ಷನ್ ಅಂದ್ರೆ ಫಂಕ್ಷನ್ ಅಲ್ಲಿ ಮೀನ್ ಅಂತ ಊಟದ ವ್ಯವಸ್ಥೆ ಮೀನ್ ಫಂಕ್ಷನ್ ಅಲ್ಲಿ. ಹಾಗೆ ಊಟದ ವ್ಯವಸ್ಥೆ ಇರ್ತದೆ. ಹಾಗೆ ಆ ವ್ಯವಸ್ಥೆ ಇರುವಾಗ ಈಗ ಎಂತಂದ್ರೆ ಅಲ್ಲಿ ದೇವತೆಗಳ ಕೈಗೆ ಈ ಬ್ಯಾಂಬೋ ಈ ಎಂತ ಹೇಳೋದು ಬಿದುರು ಅದನ್ನು ಕಟ್ಟಿದ್ದಾರೆ. ಅಸುರರ ಕೈಗೆ ಕೂಡ ಕಟ್ಟಿದ್ದಾರೆ. ಕೆಲವೊಮ್ಮೆ ಕಾಂಪಿಟಿಷನ್ ಇರ್ತದೆ, ಅಂತ ಗೋಣಿಯಲ್ಲಿ ನಡೆಯುವಂಥದ್ದು ಎಂಥದ್ದು ಕಾಂಪಿಟಿಷನ್. ಹಾಗೆ ಇದು ಕೂಡ ಒಂದು ಇಂಟೆಲಿಜೆಂಟ್ ಯಾರಂತ ನೋಡ್ಲಿಕ್ಕೆ. ಹಾಗೆ ಎಂತ ಆಯ್ತು ಅಂದ್ರೆ ಊಟ ಬಡಿಸ್ತಾ ಇದ್ದಾರೆ. ಊಟವನ್ನು ತಿನ್ಬೇಕು. ನೀವು ಈಗ
ಸಪೋಸ್ ಆ ಬ್ಯಾಂಬೂಗೆ ಕೈ ಕಟ್ಟಿದ್ರೆ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೇಗೆ ತಿನ್ನುವಂಥದ್ದು? ತಿನ್ಬೇಕು, ಇದು ಕಾಂಪಿಟಿಷನ್. ಹಾಗೆ ಎಂತ ಆಯ್ತು ಅಂದ್ರೆ, ಅಸುರರು ಎಂತ ಮಾಡ್ತಾ ಇದ್ದಾರೆ ಅಂದ್ರೆ, ಅಸುರರಂದ್ರೆ ನನ್ನ ಸ್ವಂತ ಬಲದಿಂದ ನಾನು ತಿಂತೇನೆ, ಇದು ಅಸುರ. ನಾನೇ ತಿಂತೇನೆ, ನನ್ನ ಬಲ. ದೇವತೆಗಳಂದ್ರೆ ಕಾಪರೇಷನ್. ದೇವತೆ ಮೀನ್ಸ್ ಕಾಪರೇಷನ್. ಸೊ ಪ್ರೊಪೋಸ್ ಇರುವಂತದ್ದು, ದಿಸ್ ISKCON ಮೂವ್ಮೆಂಟ್ ಈಸ್ ಮೆಂಟ್ ಫಾರ್ ಕಾಪರೇಷನ್. We have to cooperate with each other. There may be so many differences, different opinions, but all opinions it should coincide with Krishna. ಬಂದದ್ದು ಯಾಕೆ, ಇಂಟೆನ್ಷನ್ ಯಾಕೆ? ವಿ ವಾಂಟ್ ಟು ಪ್ಲೀಸ್ ಕೃಷ್ಣ. ಸೊ ನಮ್ದು ಒಪಿನಿಯನ್ ಅದನ್ನೆಲ್ಲ ನಾವು ಬದಿಗಿಡ್ಬೇಕು. ದಿಸ್ ಇಸ್ ದ ಮೂಮೆಂಟ್. ಹಾಗೆ ದೇವತೆಗಳು ಹೇಗೆ ಅಂದ್ರೆ, ದೇವತೆಗಳು ಕೋಆಪರೇಷನ್ ಮಾಡ್ಲಿಕ್ಕೆ ಗೊತ್ತುಂಟು ಅವರಿಗೆ. ದಿಸ್ ಹ್ಯೂಮನ್ ಲೈಫ್ ಇಸ್ ಮೆಂಟ್ ಫಾರ್ ಕೋಆಪರೇಷನ್. ಕೋಆಪರೇಟ್ ಮಾಡ್ಬೇಕು ನಾವು. ಎನಿಮಲ್ಸ್ ಕಾಂಟ್ ಕೋಆಪರೇಟ್, ಪ್ರಾಣಿಗಳಿಗೆ ಕೋಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನಾವು ಕೋಆಪರೇಟ್ ಮಾಡ್ಬೇಕಂತ. ಹಾಗೆ ಇವರೆಂತ ಮಾಡ್ತಾ ಇದ್ದಾರೆ ಅಂದ್ರೆ, ರಾಕ್ಷಸರು ಈ ರೈಸನ್ ಈಗ ಉಂಡೆ ಉಂಡೆ ಮಾಡಿ ಮೇಲೆ ಬಿಸಾಡ್ತಾ ಇದ್ದಾರೆ ಬಾಯಿಗೆ. ಸಬ್ಜಿಗಳು ಉಂಡೆ ಮಾಡಿ ಅದು ಕಣ್ಣಿಗೆಲ್ಲ ಬೀಳ್ತಾವ. ಆ ಲಡ್ಡು ಹೀಗೆ ಬಿಸಾಡ್ತಾ ಇದ್ದಾರೆ ಕಣ್ಣಿಗೆ, ಪಾಟ್ ಪಾಟ್ ಪಾಟ್, ತಿನ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆದ್ರೆ ದೇವತೆಗಳು ಎಂತ ಮಾಡಿದಾರೆ ಅಂದ್ರೆ, ಅವರು ಒಬ್ಬ ಇನ್ನೊಬ್ಬನಿಗೆ ಕೊಡುವಂಥದ್ದು ಬಾಯಿಗೆ. ನೋಡಿ ಕಟ್ಟಿದ್ದಾರೆ, ಬೆಂಡ್ ಮಾಡ್ಲಿಕ್ಕೆ ಆಗುದು, ನಿಲ್ಲಿಕ್ಕೆ ಆಗುದಿಲ್ಲ. ಇವ ಅವನಿಗೆ ಕೊಡುವಂತ, ಅವ ಇವನಿಗೆ ಕೊಡುವಂತ. ಯಾರು ಇಂಟೆಲಿಜೆಂಟ್? ಎಸ್, ಯಾರು ಹೇಳ್ತೀರಿ? ರಾಕ್ಷಸರು ಇಂಟೆಲಿಜೆಂಟಾ, ದೇವತೆಗಳು ಇಂಟೆಲಿಜೆಂಟಾ? ಎಸ್, ಯಾರು ಹೇಳ್ತೀರಿ? ಎಸ್, ಹರೇ ಕೃಷ್ಣ. ದೇವತೆಗಳು. ಹಾ, ದೇವತೆಗಳು. ದೇವತೆಗಳ. ಯಾಕೆ ದೇವತೆಗಳು ಯಾಕೆ ಇಂಟೆಲಿಜೆಂಟ್? ರೀಸನ್? ಹಾ, ದೇ ಆರ್ ನಾಟ್ ಸೆಲ್ಫಿಶ್. ದೇವತೆಗಳು ಯುಕ್ತಿ ಸೆಲ್ಫಿಶ್ ಅಲ್ಲ ಅವರು. ಹಾ, ಯುಕ್ತಿ ಇರುತ್ತೆ ಪ್ರಭುಜಿ. ಎಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಕೃಷ್ಣನ ಭಕ್ತರು ಪ್ರಭುಜಿ ಅವರು. ಪ್ರಭುಜಿ ಅವರಲ್ಲಿ ಒಗ್ಗಟ್ಟಿರುತ್ತೆ. ಭಗವಂತನಿಗೆ ಸೇವೆ ಮಾಡ್ಬೇಕು. ಈಗ example ಅಲ್ಲಿ ಯಾಕೆ ಯಾಕೆ ನಾನು ಹೇಳ, ರಾಕ್ಷಸರಿಗೆ ಅಹಂಕಾರವೇ ಜಾಸ್ತಿ, ಅಹಂಕಾರವೇ ಜಾಸ್ತಿ. ಇಲ್ಲ. ಹಾಗಾಗಿ ಅವರು ಸದ್ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಸತ್ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಸನ್ಮಾರ್ಗದಲ್ಲಿ. ದೇವತೆಗಳು ಸತ್ಮಾರ್ಗದಲ್ಲಿ ನಡೀತಾರೆ, ರಾಕ್ಷಸರು ಅಹಂಕಾರ ತುಂಬಿ ಅಹಂಕಾರದಲ್ಲಿ ಇರ್ತಾರೆ. ಓಕೆ, ಮತ್ತೆ ಬೇರೆ? ಅವರು ಮೂರು ಇಂಟೆಲಿಜೆನ್ಸ್, ದೇವತೆಗಳಿಗೆ ಕೃಷ್ಣ ಇಂಟೆಲಿಜೆನ್ಸ್ ಕೊಡ್ತಾನೆ ಪ್ರಭುಜಿ, ಅವ್ರ ಭಕ್ತರಾಗಿರ್ತಾರೆ, ಗುಣಗಳಲ್ಲಿ ಇರ್ತಾರೆ ಪ್ರಭುಜಿ. ಈಗ ನೋಡಿ, ಈಗ ವಿಷಯ ಎಂತ ಅಂದ್ರೆ, ಕಲಿಯುಗದಲ್ಲಿ ಸತ್ಮಾರ್ಗದಲ್ಲಿ ಯಾರು ನಡೀತಾ ಇದ್ದಾರೆ? ಈಗ ಮಾತಾಜಿ ಹೇಳಿದ್ರು ಒಳ್ಳೆ ಪಾಯಿಂಟ್. ದೇವತೆಗಳು ಸತ್ಮಾರ್ಗದಲ್ಲಿ ನಡೀತಾರೆ, ಕಲಿಯುಗದಲ್ಲಿ ಯಾರು ಸತ್ಮಾರ್ಗದಲ್ಲಿ ನಡೆಯುವುದಿಲ್ಲ. ಸತ್ಮಾರ್ಗ ಅಂದ್ರೆ ಕೃಷ್ಣ ಹೇಳಿದ ಹಾಗೆ ನೋಡಿ. ಈಗ ಪ್ರಭುಪಾದ ಅಂತ ಹೇಳುವುದಂದ್ರೆ, ನಾವು ಈಗ ಡಿಫೈನ್ ಮಾಡ್ತೇವೆ, ಈಗ ದಿಸ್ ಇಸ್ ಸತ್ಮಾರ್ಗ. ಸಾರಿ ಸರ್, ಅದು ಸತ್ಮಾರ್ಗ ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ಇಫ್ ಕೃಷ್ಣ ಇಸ್ ನಾಟ್ ದೇರ್, ದಟ್ ಇಸ್ ನಾಟ್ ಸತ್ಮಾರ್ಗ. ಇವನ್ ಯು ಮೇ ಸೇ, ಈಗ ಹೇಗಂದ್ರೆ ಆ ಸೇವೆ, ದೇಶ ಸೇವೆ, ಸಮಾಜ ಸೇವೆ ನಮ್ಗೆಲ್ಲ ಆಗ್ಬೋದು, ಇದು ಒಳ್ಳೇದಂತ. ವೆದರ್ ಕೃಷ್ಣ ಇಸ್ ದೇರ್, ಕೃಷ್ಣ ಇಲ್ಲದಿದ್ರೆ ಅದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ. ಹೇಗೆಂದ್ರೆ ನೋಡಿ, ಈಗ ನಿಮ್ಗೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ ಇದಕ್ಕೆ. ಈಗ ಎಸ್, ಯಾರ ಹತ್ರ ರಿಂಗ್ ಉಂಟು ಕೈಯಲ್ಲಿ? ರಿಂಗ್. ಎಸ್, ಯಾರ ಹತ್ರ ಎಲ್ಲ ರಿಂಗ್ ಉಂಟು? ಎಸ್, ಅನ್ಮ್ಯೂಟ್ ಮಾಡಿದ್ದೇನೆ. ಯಾರ ಹತ್ರ ಎಲ್ಲ ಕೈಯಲ್ಲಿ ರಿಂಗ್ ಉಂಟು? ಎಲ್ಲಾದ್ರೂ ಉಂಟಾ? ರಿಂಗ್ ಅಲ್ಲಿ ಸ್ಟೋನ್ ಯಾರ ಹತ್ರ ಉಂಟು? ಸ್ಟೋನ್ ಇದೆ, ನನ್ನ ಹತ್ರ ಇದೆ. ರಿಂಗ್ ಅಲ್ಲಿ ಸ್ಟೋನ್ ಉಂಟು. ಓಕೆ, ಎಸ್, ಓಕೆ. ಈಗ ರಿಂಗ್ ಅಲ್ಲಿ ನಿಮ್ಮ ಹತ್ರ ಸ್ಟೋನ್ ಉಂಟು. ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳುವಂಥದ್ದು, ಈಗ ಆ ಸ್ಟೋನ್ ಅಂತ ತೆಗೆದ್ರೆ ಆ ರಿಂಗ್ ಚಂದ ಕಾಣ್ತದ? ಇಲ್ಲ. ಓಕೆ, ಎಸ್. ಈಗ ನೋಡಿ, ಈ ವಿಷಯ ಅಂತಂದ್ರೆ ಪ್ರಪೋಸ್ ಇರುವಂತದ್ದು, ಸಪೋಸ್ ಎ ರಿಂಗ್ ಅಲ್ಲಿ ಸ್ಟೋನ್ ಇರ್ತದೆ. ಈಗ ನಂದು ಇದು ರಿಂಗ್ ಅಲ್ಲ,
ನಂದು ಇಯರ್ ರಿಂಗ್, ಇದು ಬೆರಳು ರಿಂಗ್ ಅಲ್ಲ, ಇಯರ್. ಇದು ಅಂತಂದ್ರೆ ಇದರಲ್ಲಿ ಕೂಡ ಸ್ಟೋನ್ ಉಂಟು ರೆಡ್ ಕಲರ್. ಈಗ ಇದು ಬಂಗಾರ, ಆದ್ರೆ ಆ ಬಂಗಾರದಲ್ಲಿ ಆ ಸ್ಟೋನ್ ಅನ್ನು ತೆಗೆದ ಕೂಡಲೇ ಅದು ನೋಡ್ಲಿಕ್ಕೆ ಆಗುದಿಲ್ಲ. ಪ್ರೊಪೋಸಲ್ ಇರುವಂತದ್ದು ದಟ್ ಗೋಲ್ಡ್ ಗೋಸ್ ಇನ್ ಟು ಡಿಪ್ರೆಷನ್ ಅಂತ. ಆಸ್ ಲಾಂಗ್ ಆಸ್ ಸ್ಟೋನ್ ಈಸ್ ದೇರ್, ಎಲ್ಲಿ ತನಕ ಆ ಒಂದು ಸ್ಟೋನ್ ಇರ್ತದೆ ಅಲ್ಲಿ ತನಕ ಚಂದ ಕಾಣ್ತದೆ. ಆ ಸ್ಟೋನ್ ಅನ್ನು ತೆಗೆದ ಕೂಡಲೇ ಹೋಗ್ತದೆ. ಅದೇ ರೀತಿ ಈ ಎಂತ ಹೇಳುವಂಥದ್ದು, ಈಗ ಮಾತಾಜಿ ಹೇಳಿದಾಗೆ ಯಾವಾಗಲೂ ದೇವತೆಗಳು ಎಂತ ಹೇಳುವಂಥದ್ದು ಸತ್ಮಾರ್ಗದಲ್ಲಿ ಹೋಗ್ತಾರೆ. ಸತ್ಮಾರ್ಗ ಅಂದ್ರೆ ಇಫ್ ಕೃಷ್ಣ ಇಸ್ ದೇರ್ ದೆನ್ ಓನ್ಲಿ ಇಟ್ ಸತ್ಮಾರ್ಗ. ಪ್ರೊಪೋಸಲ್ ಒಂದು ಡೆಫಿನೇಷನ್. ಪ್ರೊಪೋಸಲ್ ಒಂದು ಆಸ್ ಸೂನ್ ಆಸ್ ಆ ಸ್ಟೋನ್ ತೆಗೆದು ಕೂಡಲೇ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಉಂಟು, ಆದ್ರೆ ಅದು ಏನು ನಿಮ್ಗೆ ಚಂದ ಕಾಣೋದಿಲ್ಲ. ಅದು ಏನು ಚಂದ ಕಾಣೋದಿಲ್ಲ. ಸ್ಟೋನ್ ಇರುವಾಗ ಚಂದ ಕಾಣ್ತದೆ. ಹಾಗಾಗಿ ಕೃಷ್ಣನನ್ನು ನಾವು ತೆಗೆದು ಬಿಟ್ರೆ ಹೋಯ್ತು. ಈಗ ಯಾರು ಸತ್ಮಾರ್ಗದಲ್ಲಿ ಇದ್ದಾರೆ ಕಲಿಯುಗದಲ್ಲಿ? ಯಾರು ಇಲ್ಲ. ಈಗ ನಾವು ಸತ್ಮಾರ್ಗ ಹೇಳ್ಬೋದು, ಎಲ್ಲರೂ ಸತ್ಮಾರ್ಗದಲ್ಲಿ ಇದ್ದಾರೆ. ಸತ್ಮಾರ್ಗ ಅಂದ್ರೆ ಎಂತ ಡೆಫಿನೇಷನ್ ಎಂತ? ಸತ್ಮಾರ್ಗ ಮೀನ್ಸ್ ಆಡಿಂಗ್ ಕೃಷ್ಣ. ನಮ್ಮ ಪ್ರಕಾರ ಅದು ಒಳ್ಳೇದು ಮಾಡಿದೆ, ಇದು ದಿಸ್ ಇಸ್ ನಾಟ್ ಸತ್ಮಾರ್ಗ ಸರ್. ಫಸ್ಟ್ ಆಫ್ ಆಲ್ ನಾವು ಸತ್ಮಾರ್ಗದ ಡೆಫಿನೇಷನ್ ಅನ್ನು, ಪದದ ಅರ್ಥವನ್ನು ನಾವು ಡಿಫೈನ್ ಮಾಡುವ. ಅದು ಸತ್ಮಾರ್ಗ ಅಲ್ಲ ನಮ್ಮ ಪ್ರಕಾರ. ಅವರು ಒಳ್ಳೇದು ಮಾಡಿದೆ, ಇದು ಅವ್ರು ಯಾವಾಗ ಒಳ್ಳೇದಿದ್ದಾರೆ, ಅಂತ ಒಳ್ಳೇದು ಏನು ಪ್ರಯೋಜನವಿಲ್ಲ. ಅವರು ಅವರಷ್ಟಕ್ಕಿದ್ದಾರೆ, ಸುಮ್ಮನಿದ್ದಾರೆ, ಹೆಲ್ಪ್ ಮಾಡಿದ್ರು, ಅದು ಪ್ರಯೋಜನವಿಲ್ಲ. ಆಸ್ ಸೂನ್ ಆಸ್ ಈಸ್ ಬಾಡಿ ಇಸ್ ಫಿನಿಶ್ಡ್, ಅವನೆಲ್ಲ ಎಂತ ಹೇಳುವಂಥದ್ದು ಈ ಮೇ ಡೂ ಪುಣ್ಯ. ಹೇಗೆಂದ್ರೆ ಯಾರಿಗೂ ಕೆಟ್ಟದ್ದು ಮಾಡೋದಿದ್ರೆ ಇಟ್ ಈಸ್ ನೋನ್ ಆಸ್ ಪುಣ್ಯ, ಬಟ್ ಪುಣ್ಯ ಈಸ್ ಆಫ್ ನೋ ಯೂಸ್. ಪುಣ್ಯ ಮುಗಿದ ಕೂಡಲೇ ದೆನ್ ವಾಟ್? ಹಾಗೆ ಇದನ್ನು ನಾವು ತಿಳಿಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಮಾತಾಜಿ. ಸತ್ಮಾರ್ಗದಲ್ಲಿ ಸತ್ಮಾರ್ಗ ಅಂತ ಗೊತ್ತಾಗ್ತದೆ ನಮ್ಗೆ. ವಾಟ್ ಕೃಷ್ಣ ಸೇಸ್, ಕೃಷ್ಣ ಹೇಳಿದ ಮಾರ್ಗ, ದಟ್ ಈಸ್ ಸತ್ಮಾರ್ಗ. ಹೇಗೆ ಅಂದ್ರೆ ಅರ್ಜುನನಿಗೆ ಕೃಷ್ಣ ಹೇಳುವಂತದ್ದು ಎಂತ ಹೇಳುವಂತದ್ದು, ಮಾಂ ಅನುಸ್ಮರ ಯುದ್ಧಚ, ಯುದ್ಧ ಮಾಡು, ನನ್ನನ್ನು ಸ್ಮರಣೆ ಮಾಡು. ಹೇಗೆಂದ್ರೆ ಈಗ ಈ ಟ್ರೈನ್ ರೈಲ್ವೆ ಟ್ರ್ಯಾಕ್ ಎರಡು ಉಂಟು. ಒನ್ ಟ್ರ್ಯಾಕ್ ಈಸ್ ಫಾರ್ ಮೆಟೀರಿಯಲ್, ಒನ್ ಟ್ರ್ಯಾಕ್ ಈಸ್ ಫಾರ್ ಸ್ಪಿರಿಚುವಲ್. ಸೊ ಬೋತ್ ಟ್ರ್ಯಾಕ್ ಶುಡ್ ಗೋ ಟುಗೆದರ್. ಎರಡು ಕೂಡ ಹೋಗ್ಬೇಕು. ಈಗ ಸ್ಟೂಡೆಂಟ್ ಲೈಫ್ ಅಂದ್ರೆ ವಾಟ್ ಈಸ್ ಹಿಸ್ ಡ್ಯೂಟಿ? His primary duty is to study well. That is his duty. By meantime, he has to do this spiritual also. Just by studying well, he will not get happiness. Goal of life not studying well. Adre it should be there. Adu irbek. Adre adrottige idu kuda hogbek innondu. Adre ಈಗ ಅರ್ಜುನನಿಗೆ ಹೇಳುವಂತದ್ದು, you are a ಕ್ಷತ್ರಿಯ. ಕ್ಷತ್ರಿಯದ ಡ್ಯೂಟಿ ಅಂತ ಯುದ್ಧ ಮಾಡುವಂಥದ್ದು. ಅದ ಕೃಷ್ಣ ಹೇಳ್ತಾನೆ, ಮಾಂ ಅನುಸ್ಮರ, ನನ್ನ ಸ್ಮರಣೆ ಕೂಡ ಮಾಡು, ನನ್ನ ಸ್ಮರಣೆ ಮಾಡಿ ಯುದ್ಧ ಮಾಡು. ಸೊ ಸ್ಪಿರಿಚುವಲ್, ಮೆಟೀರಿಯಲ್, ಸ್ಪಿರಿಚುವಲ್ ಎರಡು ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಹಾಗೆ ಜನರಿಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಜನರಿಂದ ಸತ್ಕರ್ಮ ಓನ್ಲಿ ಮೆಟೀರಿಯಲ್ ಥಿಂಗ್ಸ್, ದೇ ಆರ್ ಥಿಂಕಿಂಗ್ ಸತ್ಕರ್ಮ. ನೋ, ಅಲ್ಲ. ಭೌತಿಕವಾದ ಸತ್ಕರ್ಮ ಅಲ್ಲ, ಅದು ಅಲ್ಲವೇ ಅಲ್ಲ. ಸತ್ಕರ್ಮ ಮೀನ್ಸ್ ಆಡಿಂಗ್ ಕೃಷ್ಣ. ಹಾಗೆ ದೇವತೆಗಳಿಗೆ ಇದು ಗೊತ್ತುಂಟು. ದೇವತೆಗಳಿಗೆ ಇದು, ದಾನವರಿಗೆ ಗೊತ್ತಿಲ್ಲ. ದಾನವರು ಟೋಟಲಿ ಮೆಟೀರಿಯಲ್ ಥಿಂಗ್ಸ್, ಟೋಟಲಿ ಮೆಟೀರಿಯಲ್, ಭೌತಿಕ. ಸೊ ಕಲಿಯುಗದಲ್ಲಿ ಈಗ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಈ ಸತ್ಕರ್ಮ ಮಾಡುವವರು ಎಷ್ಟು ಜನ ಇದ್ದಾರೆ ಕಲಿಯುಗದಲ್ಲಿ? ಈಗ ಮಾತಾಜಿ, ಈಗ ನಾನು ನಿಮ್ಗೆ ಡೆಫಿನೇಷನ್ ಕೊಟ್ಟಿದ್ದೇನೆ. ಎಸ್, ಈಗ ಹೇಳಿ. ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಯಾವ್ದು ತುಂಬಾ ಕಡಿಮೆ. ತುಂಬಾ ಕಡಿಮೆ ಅಂದ್ರೆ ಪರ್ಸೆಂಟೇಜ್ ವೈಸ್ ಎಷ್ಟು ಜನ ಇರ್ಬೋದು? 0.00001.
ನೋಡಿ, ನಾನು ಹೇಳುವಾಗೆ ನನ್ನ ಮಿಮಿಕ್ರಿ ಮಾಡ್ತಾ ಇದ್ರು. ಓಕೆ, 0.00 ನಾನು ಹೇಳ್ತೇನೆ, ನನಗೆ 0.0000 ಅಂದ್ರೆ ಅಷ್ಟು ಕಡಿಮೆ ಜನರು ಇಲ್ಲ ಸತ್ಕರ್ಮ ಮಾಡುವರು. ಅವ್ರು ಹೇಳ್ಬೋದು ನಾನು ಕೂಡ ಸತ್ಕರ್ಮ ಮಾಡೋದು, ಆದ್ರೆ ಅವನ ಪ್ರಕಾರ ಅದು ಡೆಫಿನೇಷನ್, ಅದು ಹಾಗೆ ಅಲ್ಲ. ಸತ್ಕರ್ಮ ಅಂದ್ರೆ ಕೃಷ್ಣ ಇನ್ವಾಲ್ವ್ ಆಗಿದ್ದಾನ ಅವನ ಲೈಫಲ್ಲಿ, ಕೃಷ್ಣ ಇದ್ದಾನ. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ರೀಡಿಂಗ್ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಡೀಪರ್ ವೇ. ಸೇಮ್ ಎಂತಂದ್ರೆ ಎಲ್ಲರೂ ಓದ್ಬೋದು, ಈಗ ಒಂದು ಪುಸ್ತಕ ಕೊಟ್ಟರೆ ಎಲ್ಲರೂ ಓದ್ಬೋದು, ಆದ್ರೆ ದೇರ್ ಇಸ್ ಅ ಡೀಪ್ ಮೀನಿಂಗ್. ಯು ಕ್ಯಾನ್ ಟೇಕ್ ಡೀಪ್ ಥಿಂಗ್ಸ್ ಬೈ ಆಡಿಂಗ್ ಕೃಷ್ಣ. ಇಫ್ ಯು ನಾಟ್ ಆಡಿಂಗ್ ಕೃಷ್ಣ ದೆನ್ ದೇರ್ ಇಸ್ ನೋ ಡೀಪ್. ಸತ್ಕರ್ಮ ಒಳ್ಳೆ ಕೆಲಸ. ಬಟ್ ಇಫ್ ಯು ಆರ್ ಆಡಿಂಗ್ ಕೃಷ್ಣ ದೆನ್ ಅದಕ್ಕೆ ತುಂಬಾ ಆಳವಾದ ಅರ್ಥ ಇರ್ತದೆ, ತುಂಬಾ ಆಳವಾದ. ಎಸ್, ಹಾಗಾಗಿ ಇಲ್ಲಿ ಎಂತ ಆಯ್ತು ಅಂದ್ರೆ ಬ್ರಹ್ಮನ್ ಹೇಳುವಂತದ್ದು ನಿಷ್ಕಲಂಕಿತರಾದ. ನೋಡಿ, ನಿಷ್ಕಲಂಕಿತರಾದ ವರ್ಡ್. ಹಾಗಾಗಿ ಯಾವುದೇ ಕಲಂಕ ಇಲ್ಲದೆ ನಿಷ್ಕಲಂಕಿತರಾದ ನಿನ್ನ ಪಾದಕಮಲಗಳನ್ನು, ದೇವತೆಗಳು ಯಾವಾಗಲೂ ಭಗವಂತನ ಪಾದಗಳನ್ನು ಪೂಜಿಸುವಲ್ಲಿ ನಿರತರಾಗಿರುತ್ತಾರೆ. ದೇವತೆಗಳು ಮತ್ತೆ ಬ್ರಾಹ್ಮಣರು ಕೂಡ, ಮತ್ತೆ ಗೋಗಳು, ಮತ್ತೆ ಮುಗ್ಧ ಜೀವಿಗಳು. ಆದ್ರೆ ದಾನವರು ಎಂತ ಮಾಡುವಂಥದ್ದು, ಇವರಿಗೆ ಉಪದ್ರ ಕೊಡುವಂಥದ್ದು. ದಿಸ್ ಈಸ್ ದಾನವ ಬಿಸ್ನೆಸ್. ಹಾಗಾಗಿ ಕಲಿಯುಗದಲ್ಲಿ ಇದನ್ನು ಮಾಡ್ಲಿಕ್ಕೆ ನೋಡಿ, ಹೇಗಂದ್ರೆ ಈಗ ಚೈತನ್ಯ ಮಹಾಪ್ರಭು ಮೂವ್ಮೆಂಟ್ ಅಂತ ಅಂದ್ರೆ ಪ್ರಬಲವಂಥದ್ದು ನೋ ಬಡಿ ಕ್ಯಾನ್ ಸ್ಟಾಪ್. ಎಂತಾಯ್ತಂದ್ರೆ ಆಸ್ಟ್ರೇಲಿಯಾದಲ್ಲಿ ಹರಿನಾಮ ಸಂಕೀರ್ತನ ಹೊರಗೆ ಹೋದ್ರು, ಗೌರ್ಮೆಂಟ್ ಅದಕ್ಕೆ ಅಗೇನ್ಸ್ಟ್ ಮಾಡಿದ್ರು. ಅಗೇನ್ಸ್ಟ್ ಮಾಡಬೇಡಿ ಅಂತ ಹೇಳಿದ್ರು, ಮತ್ತೆ ಕೂಡ ಮಾಡಿದ್ರು. ಮತ್ತೆ ಅವರನ್ನು ಜೈಲಿಗೆ ಹಾಕಿದ್ರು. ಪ್ರಭುಪಾದ್ ಹತ್ರ ಹೇಳಿದ್ರು, ಪ್ರಭುಪಾದ್, ದಿಸ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟೋಟಲಿ ಕ್ರೇಜಿ. ಹಾಗೆ ಪ್ರಭುಪಾದ್ ಹೇಳಿದ್ರು, ಯು ಡೋಂಟ್ ಸ್ಟಾಪ್. ಮತ್ತೆ ಪ್ರಭುಪಾದ್ ಹೇಳುವಂಥದ್ದು, ದಿಸ್ ಈಸ್ ಚೈತನ್ಯ ಮಹಾಪ್ರಭುಸ್ ಮೂವ್ಮೆಂಟ್ and nobody can stop. Even your prime minister, president, nobody can stop. ಹಾಗೆ ಜೈಲಿಗೆ ಹೋದ್ರು. ಪ್ರಭುಪಾದ್ ಹೇಳಿದ್ರು, ಪ್ರಭುಪಾದ್, ವಾಟ್ ವಿ ಶುಡ್ ಡೂ ಇನ್ ಜೈಲ್, ಇನ್ಸೈಡ್ ಜೈಲ್? ಯು ಡೂ ಸಂಕೀರ್ತನ್, ಯು ಚಾಂಟ್, ಯು ರೀಡ್, ಯು ಡೂ ಜಪ. ಹಾಗೆ ಮಾಡಿದ್ರು. ಅಲ್ಲಿ ಅವರಿಗೆ ಕಿರಿಕಿರಿ ಆಯ್ತು. ಯಾಕೆಂದ್ರೆ ಈ ಆಸುರಿ ಪ್ರವೃತ್ತಿ ಅವರಿಗೆ ಹರೇ ಕೃಷ್ಣ ಅಂತ ಕಿರಿಕಿರಿ ಆಗ್ತದೆ, ಟೋಟಲ್ ಇರಿಟೇಷನ್ ತರ ಆಗ್ತದೆ. ಅವರ ಒಮ್ಮೆ ಸ್ಟಾಪ್ ಮಾಡಿ ಆ ರೀತಿ ಹೇಳ್ತಾರೆ. ಹಾಗೆ ಅಲ್ಲಿ ಕೂಡ ಕಿರಿಕಿರಿ ಬಿಟ್ಬಿಟ್ರು. ಪ್ರಭುಪಾದ್ ಹೇಳಿದ್ರು, ದಿಸ್ ಇಸ್ ಚೈತನ್ಯ ಮಹಾಪ್ರಭುಸ್ ಮೂವ್ಮೆಂಟ್, ನೋಬಡಿ ಕ್ಯಾನ್ ಸ್ಟಾಪ್. ಆದ್ರೆ ಈ ರೀತಿ ಜನರಿದ್ದಾರೆ. ಪ್ರಭುಪಾದ್ ಹೇಳುವಂಥದ್ದು, ಒಂದು ಹೆಂಗಸು ಗಂಡನಿಗೆ ಹೇಳುವಂಥದ್ದು ಚಾಂಟ್ ಚಾಂಟ್ ಚಾಂಟ್. ಹಾಗೆ ಅವಳು ಹೇಳುವಂಥದ್ದು ಕಾಂಟ್ ಕಾಂಟ್ ಕಾಂಟ್. ಪ್ರಭುಪಾದ್ ಹೇಳುವಂಥದ್ದು, she can say 3 times can't, but she can't say Krishna, Krishna, Krishna. Because asuri pravritti, demonic nature, ದಾನವರ ಗುಣ ಆಗುವುದಿಲ್ಲ, ಬಾಯಲ್ಲಿ ಬರುವುದೇ ಇಲ್ಲ, ಕೃಷ್ಣ ಅಂತ ವರ್ಡೇ ಬರುವುದಿಲ್ಲ. ಹಾಗೆ ಈ ರೀತಿ ತುಂಬಾ ಎಂತ ಹೇಳುವಂಥದ್ದು. ಹೇಗೆಂದ್ರೆ ಪ್ರಹ್ಲಾದ್ ಮಹಾರಾಜ್ ನೋಡಿ, ಪ್ರಹ್ಲಾದ್ ಮಹಾರಾಜ್ ಎಂತ ತಪ್ಪು ಮಾಡಿದ್ದಾರೆ. ಜಸ್ಟ್ ಯು ಆರ್ ಚಾಂಟಿಂಗ್ ಕೃಷ್ಣಸ್ ನೇಮ್, ಅದಕ್ಕೆ ಎಂತೆಲ್ಲ ಕಷ್ಟಪಟ್ಟು. ಪ್ರಭುಪಾದ್, ಇಸ್ ದೇರ್ ಎನಿ ಸಿನ್ ಹಿ ಹ್ಯಾಸ್ ಡನ್? ಎಂತಾದ್ರೂ ಪಾಪ ಮಾಡಿದಾರ ಪ್ರಹ್ಲಾದ್ ಮಹಾರಾಜ್? ಇಲ್ಲ. ಬಟ್ ಅನ್ನೆಸರಿ ವಾಸ್ ಟಾರ್ಚರ್ಡ್, ಅನ್ನೆಸರಿ. ಯಾಕೆಂದ್ರೆ ಪ್ರಭುಪಾದ್ ಹೇಳುವಂಥದ್ದು, ಬಿಕಾಸ್ ಹಿರಣ್ಯಕಶಿಪು ವಾಸ್ ರಾಕ್ಷಸ. ಪ್ರಭುಪಾದ್ ಹೇಳುವಂಥದ್ದು, this civilization is Hiranyakashipu civilization. All are Rakshasas. ಮತ್ತೆ ಉಪದ ಕೊಡ್ತಾರೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಇದನ್ನು ನಿಲ್ಲಿಸಲಿಕ್ಕೆ ಇಲ್ಲ.
ಪರಾಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನ, ಹರಿನಾಮ ಶ್ರೀಕೃಷ್ಣ ಸಂಕೀರ್ತನ. ಇದಕ್ಕೆ ವಿಜಯ ಗ್ಯಾರಂಟಿ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭು ಇದನ್ನು ಸ್ಟಾರ್ಟ್ ಮಾಡಿದ್ರು. ಯಾರಿಗೂ ನಿಲ್ಲಿಸಲಿಕ್ಕೆ ಆಗುದಿಲ್ಲ ಇದನ್ನು. ಪ್ರಭು ಹೇಳಿದ್ದಾರೆ ಹಾಗೆ ಸಮಸ್ಯೆ ಇರ್ತದೆ. ಇವರು ದಾನವರಿಗೆ, ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಮತ್ತು ಮುಗ್ಧ ಜೀವಿಗಳಿಗೆ ಮುಳ್ಳಾಗಿದ್ದಾನೆ. ಎಸ್, ಅನಗತ್ಯವಾಗಿ ಪೀಡಿಸುವ ಮೂಲಕ ಅವನು ಅವರ ಪಾಲಿಗೆ ಭಯದ ಮೂಲವಾಗಿದ್ದಾನೆ. ಅನಗತ್ಯವಾಗಿ ಪ್ರಾಬ್ಲಮ್ ಕೊಡುವಂತ ಅನಗತ್ಯ. ನನ್ನಿಂದ ವರವನ್ನು ಪಡೆದ ಈ ದಾನವನ್ನು ನೀಚ ಉದ್ದೇಶದಿಂದ ಬ್ರಹ್ಮಾಂಡವನ್ನೆಲ್ಲ ಸುತ್ತುತ್ತಾ ತನಗೊಬ್ಬ ಸಮಾನ ಪ್ರತಿಸ್ಪರ್ಧೆ ಸದಾ ಹುಡುಕಾಡುತ್ತಿದ್ದಾನೆ. ದಾನವರ ಮೆಂಟಾಲಿಟಿ ಅಂತಂದ್ರೆ ನನ್ಗೆ ಚಾಲೆಂಜ್ ಮಾಡೋರು ಯಾರು ಇದ್ದಾರ, ನನ್ನಷ್ಟು ವಿಚಾರರಿದ್ದಾರ, ಐ ಆಮ್ ದ ಬೆಸ್ಟ್, ನಾನು ಬೆಸ್ಟ್. ದಿಸ್ ಇಸ್ ದಾನ ಮೆಂಟಾಲಿಟಿ. ನೋ ಬಡಿ ಕ್ಯಾನ್ ಅಂತಂದ್ರೆ ನನ್ನಷ್ಟು ಶ್ರೀಮಂತ ಯಾರಿಲ್ಲ. ಪೊಲಿಟಿಷಿಯನ್ ಅವರೆಲ್ಲ ಅವರಿಗೆ ಪವರ್ ಬರ್ತದೆ. ಪವರ್ ಬಂದ ಮೇಲೆ ಈ ಎಂತ IAS IPS ಅವರೆಲ್ಲ ನಮ್ಮ ನಾಯಿಗಳು ಈ ರೀತಿ ಹೇಳ್ತಾರೆ. ಆಕ್ಚುಲಿ ಅವ ನೋಡಿ ತುಂಬಾ ಕಲ್ತು ಬರುವಂಥದ್ದು. ಅಲ್ಲಿ ಅವ ಹೇಳಿದಾಗ ಕೇಳಬೇಕು. ಎಷ್ಟೋ ಜನ ಸುಸೈಡ್ ಕೂಡ ಮಾಡ್ತಾರೆ ಅಷ್ಟು ಕಲ್ತ ಮೇಲೆ. ಯಾಕೆಂದ್ರೆ ಅವರಿಗೆ ಆ ರೀತಿ ಮಾಡಿಸ್ತಾರೆ. ಕೂತ್ಕೊಳ್ಬೇಕು, ನಿಲ್ಲು ಅಂತ ನಿಲ್ಬೇಕು. ದಿಸ್ ಇಸ್ ಹ್ಯಾಪ್ನಿಂಗ್. ಹಾಗಾಗಿ ಪೊಲಿಟಿಷಿಯನ್ ಹೇಳುವಂಥದ್ದು ಜಾಸ್ತಿ ಆಗಿದೆ. ನನ್ನ ಕಂಟ್ರೋಲ್ ಉಂಟು. ನಾನು ಹೇಳಿದಾಗೆಲ್ಲ ಆಚೆ ಈಚೆ ಎಲ್ಲರೂ ಶೇಕ್ ಆಗ್ತಾ ಇರ್ತಾರೆ. ಎಂತ ಶೇಕ್ ಆಗುವಂಥದ್ದು. ಅವನಿಗೆ ಆಲ್ ಆಫ್ ಸಡನ್ ಒಂದು ಹಾರ್ಟ್ ಅಟ್ಯಾಕ್ ಬಂದ್ರೆ ಅವ ಅಲ್ಲಿ ಹೀಗೆ ಆಗ್ತಾನೆ ಹಾಸ್ಪಿಟಲ್ ಅಲ್ಲಿ. ಅದು ಹೇಳುವಂಥದ್ದು ಹಾಗೆ ಇದೆಲ್ಲ ಎಂತ ಹೇಳುವಂಥದ್ದು ಮಿಥ್ಯಾ ಥಿಂಕಿಂಗ್, ತಪ್ಪು ಥಿಂಕಿಂಗ್. ಈಗ ಅವ ನೋಡಿ ಹೇಗೆ ಅಂದ್ರೆ, ಸಪೋಸ್ ಇಫ್ ಎ ಪೊಲಿಟಿಷಿಯನ್, ಇಫ್ ಈಸ್ ಹಂಬಲ್, ಯಾಕೆಂದ್ರೆ ಪೊಲಿಟಿಷಿಯನ್ ಈಸ್ ಮೆಂಟ್ ಫಾರ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಜನರಿಗೋಸ್ಕರ, ಪ್ರಜೆಗಳಿಗೆ. ಸೊ ಇಫ್ he becomes humble and if he serves nicely, then he ಎಂತಾಗ್ತದೆ, not only doing that, he is meant for that, he should add Krishna consciousness. ಹಾಗೆ ಎಂತಾಗ್ತದೆ, ಎಲ್ಲ ರೀತಿಯಲ್ಲಿ is benefited, ಎಲ್ಲ ರೀತಿಯಲ್ಲಿ. ಅದು ಜನರಿಗೆ ಅದು ಗೊತ್ತಿಲ್ಲ, ಯಾಕೆಂದ್ರೆ ಎಜುಕೇಶನ್ ಇಲ್ಲ, ಎಂತ ಮಾಡ್ಲಿಕ್ಕೆ ಆಗುದು. ಹಾಗಾಗಿ ದಾನವ ಪ್ರೊಪೆನ್ಸಿಟಿ ಬರ್ತದೆ, ದಾನವ ಪ್ರೊಪೆನ್ಸಿಟಿ. ಹುಡುಕಾಡುತ್ತಿದ್ದಾನೆ. ಎಸ್, ಇದು ನೇಚರ್ ಅಂತಂದ್ರೆ ಮೇನ್ ಆಗಿ ನೋಡಿ, ತನಗೊಬ್ಬ ಸಮಾನ ಪರಿಚಯ ಸದಾ ಇದು ಮೇನ್ ಆಗಿ ಪೊಲಿಟಿಷಿಯನ್ ಅವರಿಗೆ ಇದು ಉಂಟು. ಬಾಕಿ ಅವರಿಗೆ ಕೂಡ ಉಂಟು ಅವರವರ ಫೀಲ್ಡ್ ಅಲ್ಲಿ. ಅದೇ ಪೊಲಿಟಿಷಿಯನ್ ಅವರು ಜಾಸ್ತಿ ಆಗಿದ್ದು ರಿಫ್ಲೆಕ್ಟ್ ಆಗ್ತದೆ. ಅದಕ್ಕೆ ನಾನು ಹೇಳಿ. ಎಸ್, ಭಾವಾರ್ಥ, ಜೀವಿಗಳಲ್ಲಿ ಎರಡು ವರ್ಗ. ಯಾವುದೆಲ್ಲ? ಒಂದು ವರ್ಗ ಸುರ ಅಥವಾ ದೇವತೆಗಳು, ಇನ್ನೊಂದು ವರ್ಗ ಅಸುರ ಅಥವಾ ದಾನವ. ಪ್ರಭುಪಾದ ಹೇಳುವಂಥದ್ದು 16ನೇ ಅಧ್ಯಾಯದಲ್ಲಿ ಭಗವದ್ಗೀತೆ. ಪ್ರಭುಪಾದ ಹೇಳುವಂಥದ್ದು, ಸುರಾಸ್ ಮೀನ್ಸ್ ಆಲ್ವೇಸ್ ಅಲೈನ್ ವಿತ್ ಗಾಡ್, ಅಸುರಾಸ್ ಮೀನ್ಸ್ ದೇ ವಿಲ್ ಗೋ ಅಗೇನ್ಸ್ಟ್ ದಿ ಲಾರ್ಡ್. ಈಗ ನಾವು ವಿಚಾರ ಮಾಡುವ, ಕಲಿಯುಗದಲ್ಲಿ ಜನರು ಎಷ್ಟು ಮಂದಿ ಜನರು ಭಗವಂತನ ರೂಲ್ಸ್ಗೆ ಅಲೈನ್ ಆಗಿದ್ದಾರೆ, ಎಷ್ಟು ಮಂದಿ ಅಗೇನ್ಸ್ಟ್ ಇದ್ದಾರೆ, ಅದರಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ಹೆಚ್ಚಿನವರು ದೇ ಗೋ ಅಗೇನ್ಸ್ಟ್ ದಿ ಲಾರ್ಡ್. ಸೊ ಆಲ್ಮೋಸ್ಟ್ ಪೀಪಲ್ ಆರ್ ಇನ್ ದಾನವ. ಹೆಚ್ಚಿನವರು ಅಸುರ. ಭಗವಂತ ಹೇಳ್ತಾರೆ, ಭಗವಂತ ಹೇಳಿದ ಎಲ್ಲಿ ಉಂಟು? ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಲ್ಲ ಅರ್ಜುನ, ಮತ್ತೆ ಯಾರು ಹೇಳಿದ್ರು? ಭಗವಂತನೇ ಹೇಳಿದ್ರು. ನಾವೆಲ್ಲ ಕಣ್ಣನ್ನು ದೊಡ್ಡದು ಮಾಡಿ ಎಲ್ಲ ನೋಡ್ಬೇಕು, ಭೂತ ಕನ್ನಡಿಯಲ್ಲಿ ಕರೆಕ್ಟ್ ನೋಡ್ಬೇಕು, ಅದು ಕೃಷ್ಣ ಎಂತ ಹೇಳಿದಾನ. ನಾವು ಅದನ್ನು ಲೈಟ್ ಆಗಿ ತಗೊಳ್ತೇವೆ. ಹೇಳಿದಾನೆ, ಎಲ್ಲ ಹೇಳಿದಾನೆ. ಮತ್ತೆ ನಮ್ಮ ಆಚಾರ್ಯರು ಪ್ರಭುಪಾದ ಅದಕ್ಕೆ ಭಾವಾರ್ಥ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದು ಭಾವಾರ್ಥ ಪ್ರಭುಪಾದ? ಯಾಕೆ ನಮಗೆ ಅರ್ಥ ಆಗ್ಲಿ ಅಂತದ್ದು ಎಂತ ಅಂತ. ನಮಗೆ ಶ್ಲೋಕ ಮತ್ತು ಅನುವಾದದಲ್ಲಿ ಅರ್ಥ ಆಗುದಿಲ್ಲ. ಪ್ರಭುಪಾದ ಮತ್ತೆ ಇನ್ನೊಂದು ಎಂತ ಮಾಡಿದ ಅಂದ್ರೆ, ಪದಾರ್ಥುಕ್ತಿ ಅಂದ್ರೆ ಪದವನ್ನು ಬಿಡಿಸಿ ಅದನ್ನು ಬಿಡಿಸಿ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಯಾಕೆ? ನಮ್ಗೆ ಅರ್ಥ ಆಗ್ಲಿ ಅಂತ.
ಅಲ್ಲಿ ಕೂಡ ನಮ್ಗೆ ಅರ್ಥ ಆಗ್ತದೆ, ಮತ್ತೆ ಈ ಭಾವಾರ್ಥದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಹಾಗಾಗಿ ಭಗವಂತನ ಮೆಸೇಜ್ ಉಂಟು, ಆದ್ರೆ ನಮ್ಗೆ ವಿ ಡೋಂಟ್ ಹ್ಯಾವ್ ಪೇಷನ್ಸ್, ವಿ ಡೋಂಟ್ ಹ್ಯಾವ್ ಟೈಮ್. ನಮ್ಗೆ ಅದನ್ನು ಮತ್ತೆ ನಮ್ಗೆ ವಿ ಡೋಂಟ್ ಹ್ಯಾವ್ ಫೇತ್, ಮೇನ್ ಫೇತ್, ನಮ್ಗೆ ನಂಬಿಕೆ ಇಲ್ಲ. ನಂಬಿಕೆ ಬಂದ್ರೆ ಆಗ ಪೇಷನ್ಸ್ ಕೂಡ ಬರ್ತದೆ, ಟೈಮ್ ಕೂಡ ಬರ್ತದೆ. ಈಗ ನಾವು ಹೇಳುವಂಥದ್ದು ಐ ಆಮ್ ಬಿಸಿ, ತುಂಬ ಸಾವಿರ ಪ್ರಾಬ್ಲಮ್ ಉಂಟು ನಿಮ್ದು, ಎಂತ ಇದು ಭಗವದ್ಗೀತೆ ಯಾರಿಗೆ ಬೇಕು, ಈ ರೀತಿ ಜನರು ಹೇಳ್ತಾರೆ ನೋಡಿ. ನಿನ್ನೆಲ್ಲ ಮೊನ್ನೆ ಎಂತಂದ್ರೆ ಬೀಜ ನಾನು ಬಿತ್ತಿದ್ದೇನೆ, ಈಗ ಅದು ಬೆಳೀತಾ ಉಂಟು. 3 ವರ್ಷದ ಹಿಂದೆ ನನ್ನೊಬ್ಬ ಕಾಲೇಜ್ ಮೇಟ್ ಅವ ಬಂದು ನನಗೆ ಸಿಕ್ಕಿ ಹೇಳಿದ, ಇದು ಕೊರೋನಾ ಸ್ಟಾರ್ಟ್ ಆಗುವಾಗ ಪೂರ್ತಿ ಎಂತೆಲ್ಲ ಒಂದು ಟೆನ್ಷನ್ ಅಲ್ಲಿ ಇದ್ದ. ನನಗೆ ಅಂದ್ರೆ ಎಂತ ಮಾಡ್ಬೇಕು, ಒಳ್ಳೆ ಜಾಬ್ ಅಲ್ಲಿ ಇದ್ದಾನೆ, ತಂದೆ ತಾಯಿ ಇಬ್ಬರು ಕೂಡ ತೀರಿ ಹೋಗಿದ್ರು, ಆಗ ಅವನಿಗೆ ಮದುವೆ ಆಗಿರ್ಲಿಲ್ಲ. ಹಾಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ, ಒಟ್ರಾಸಿ ಜೀವನ ಹೋಗ್ತಾ ಉಂಟು ಆ ರೀತಿ. ಅದಕ್ಕೆ ಮತ್ತೆ ನಾನು ಅವನಿಗೆ ಜಪ ಬಿಟ್ಟು ಮತ್ತೆ ಭಗವದ್ಗೀತೆ ಕೊಟ್ಟೆ. ಮತ್ತೆ ನನಗೆ ಹೇಳಿದ, ನೀನು ಬಂದು ಕಲಿಸು ಅಂತ. ಹಾಗೆ ಇದು ಕೊರೋನಾ ಟೈಮಲ್ಲಿ ಈ ನಮ್ದು ಕೋರ್ಸ್ ಸ್ಟಾರ್ಟ್ ಆಗಲಿಲ್ಲ. ಹಾಗೆ ಪ್ರೆಸಿಡೆಂಟ್ ಅದೇ ಹೇಳಿದ್ರೆ, ಅವ್ರು ಹೇಳಿದ್ರು ಓಕೆ ಯು ಕ್ಯಾನ್ ಗೋ ಆ್ಯಂಡ್ ಟೀಚ್. ಹಾಗೆ ನಾನು ಸಂಡೇ ಹೋಗ್ತಾ ಇದೆ ಕಲಿಸ್ಲಿಕ್ಕೆ. ಹಾಗೆ ಹೋಗಿ ಎಂತ ಇದೆ ಅಂದ್ರೆ ಹಾಗೆ ಕಲಿಸಿದೆ ಒಂದು 9 ವೀಕ್ಸ್. ಮತ್ತೆ ಕೋರ್ಸ್ ಸ್ಟಾರ್ಟ್ ಆಯ್ತು, ಕೋರ್ಸಿಗೆ ಜಾಯಿನ್ ಮಾಡಿಸಿದೆ. ನನ್ನ ಕ್ಲಾಸಿಗೆ ಒಂದು 3 ವಾರ ಬಂದ. ಮತ್ತೆ ಬಂದು ಎಂತ ಆಯ್ತು ಅಂದ್ರೆ ಅವನ ಮ್ಯಾನೇಜರ್, ಈಗ ನಾವು ಮ್ಯಾನೇಜರ್ನ ವಿಷಯ ಮಾತಾಡುವಂಥದ್ದು. ಹಾಗೆ ಮತ್ತೆ ಅವ ಓದಿದ ಸ್ವಲ್ಪ ಭಗವದ್ 2-3 ಸತಿ ಓದಿದ್ದಾನೆ, ನನಗೆ ಗೊತ್ತಾಗಿದೆ ವಿಷಯ. ಮತ್ತೆ ಅವರಿಗೆ ಹೇಳಿದ, ಅವನ ಮ್ಯಾನೇಜರಿಗೆ. ಹಾಗೆ ಮ್ಯಾನೇಜರ್ ನನ್ನ ಹತ್ರ 2 ವರ್ಷದಿಂದ ಪುಸ್ತಕ ಬೇಕಂತ ಹೇಳಿದ್ರು, ಇಂಗ್ಲಿಷಲ್ಲಿ ಪುಸ್ತಕ ಕೊಟ್ಟೆ. ಈಗ ನಾನು ನಿನ್ನೆ ಈಗ ಒಬ್ಬರು ಮೀಟಿಗೆ ಹೋಗಿ ಅವ್ರು ಕೂಡ ಸಿಕ್ಕಿದ್ರು, ಅಲ್ಲಿ ಮಾತಾಡಿದ್ರು. ಅವ್ರು ಹೇಳಿದ್ರು ಎಂತ ಅಂದ್ರೆ, ಆ ಪುಸ್ತಕ ತಗೊಂಡ ಮೇಲೆ ಸ್ವಲ್ಪ ಓದಿದ ಮೇಲೆ ಈ ಇಂಗ್ಲಿಷಲ್ಲಿ ಜಾಯಿನ್ ಆದ್ರು ಕ್ಲಾಸಿಗೆ. ಅವರು ಜಾಯಿನ್ ಆಗಿ 1 ಬ್ಯಾಚ್ ಫುಲ್ ಕೇಳಿದ್ದಾರೆ ಇಂಗ್ಲಿಷ್. ಈಗ ಎಂತ ಆಯ್ತು ಅಂದ್ರೆ ಡೈಲಿ ಸ್ವಲ್ಪ ಓದ್ತಾ ಇದ್ದಾರೆ. ಅವ್ರು ಹೇಳುವಂಥದ್ದು, ನಾನು ಓದುವಾಗ ಈಸ್ ಎಂಟು ಅಂತ ಹೇಳುವಂಥದ್ದು, ಇಟ್ ಇಸ್ ಮ್ಯಾನೇಜ್ಮೆಂಟ್, ಅವರದ್ದು ಬಿಸ್ನೆಸ್ ಇಟ್ಸ್ ಲೈಕ್ ಎ ಮ್ಯಾನೇಜ್ಮೆಂಟ್, ಇಸ್ ಅ ಮ್ಯಾನೇಜರ್. ಹಾಗೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅವ್ರು ಹೇಳುವಂಥದ್ದು, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎವ್ರಿಥಿಂಗ್ ಇಸ್ ದೇರ್ ಇನ್ ಭಗವದ್ಗೀತಾ. ಫಸ್ಟಿಗೆ ನಾನು ಹೇಳಿದೆ ಅವ್ರಿಗೆ ಈಗ ಉಂಟಂತ. ಹಾಗೆ ಅವ್ರು ಹೇಳುವಂಥದ್ದು, ನನಗೆ ಅದು ಎಲ್ಲ ಪಾಯಿಂಟ್ ಸಿಗ್ತಾ ಉಂಟು, ಎಲ್ಲ ಉಂಟು ಭಗವದ್ಗೀತೆ, ಎಲ್ಲ ಉಂಟು, ಎಲ್ಲ ಮ್ಯಾನೇಜ್ಮೆಂಟ್ಗೆ ಬೇರೆ ಇದಕ್ಕೆ ಎಲ್ಲ ಯಾವುದೇ ರಿಲೇಟೆಡ್ ಎಲ್ಲದಕ್ಕೂ ಅದರಲ್ಲಿ ಸೊಲ್ಯೂಷನ್. ಅದು ನಾವು ಕಣ್ಣನ್ನು ಬಿಡಿಸಿ ಓದ್ಬೇಕಷ್ಟೇ, ಬಿಡಿಸಿ ಓದ್ಬೇಕು. ಹಾಗೆ ಅವ್ರಿಗೆ ಹೇಳಿದೆ ಎಂತಂದ್ರೆ, ಸ್ಯಾಟರ್ಡೆ ಸಂಡೇ ಮಾತ್ರ ನಾನು ರೆಗ್ಯುಲರ್ ಓದಿ ಅಂತ ಹೇಳಿದೆ, ಜಪ ಮಾಡ್ತಾ ಇಲ್ಲ. ಆಗ 1 ರೌಂಡ್ ಮಾಡ್ತಾ ಇದ್ದೆ, ಈಗ ಜಪ ಮಾಡಿ ಅಂತ ಹೇಳಿದೆ. ನೋಡಿ ನಿಮ್ಗೆ ಎಷ್ಟೆಲ್ಲ ಚೇಂಜಸ್ ಆಗ್ತದೆ. ಹೇಳಿದ್ರು ತುಂಬಾ ಚೇಂಜಸ್ ಆಗಿದೆ, ಕೆಲಸದಲ್ಲಂತೂ ತುಂಬಾ ಚೇಂಜ್ ಆಗಿದೆ. ಅನ್ನೆಸರಿ ಸಿಟ್ಟು ಬರೋದು ಅದೆಲ್ಲ ಹೋಗಿದೆ. ಮತ್ತೆ ಐ ಕ್ಯಾನ್ ಫೋಕಸ್, ಐ ಕ್ಯಾನ್ ಪ್ಲಾನ್ ನೈಸ್ಲಿ. ಮತ್ತೆ ಈಗ ಬೇಗ ಹೇಳ್ತಾ ಇದ್ದಾರೆ, ಅವ್ರು ಹೇಳುವಂಥದ್ದು ಲೇಟ್ ಆಗಿ ಹೇಳ್ತಾರೆ, ಈಗ ಬೇಗ ಹೇಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಹೆಚ್ಚಿನ ಕಂಪನಿದು ಎಲ್ಲ ಹೆಡ್ನವರೆಲ್ಲ ಬೇಗ ಹೇಳುವಂಥದ್ದು. ದೇ ವಿಲ್ ಪ್ಲಾನ್ ಬೈ ದೊಡ್ಡ ಕಂಪನಿಯ ಹೆಡ್ಸ್ನವರೆಲ್ಲ ಫ್ರಮ್ 5 to 7 ದೇ ಆರ್ ಪ್ಲಾನಿಂಗ್. ಯಾವುದಕ್ಕೆ? ಅವರ ಓವರ್ ಆಲ್ ಕಂಪನಿದು ಪ್ಲಾನಿಂಗ್ ಅವರು ಬೆಳಿಗ್ಗೆ ಮಾಡುವಂಥದ್ದು. ಬೇಗ ಮಲಗ್ತಾರೆ, ಬೇಗ ಹೇಳುವಂಥದ್ದು. early rise, early bed makes man healthier and wealthy. ನಾವೆಂತ ಮಾಡುವಂಥದ್ದು? ಬೆಳಿಗ್ಗೆ ಎದ್ದು ಜಪ ಮಾಡುವಂಥದ್ದು. ಸೊ ಜಪ ನಮ್ಗೆ ಟೋಟಲಿ ಸ್ಟ್ರೆಂತ್ ಕೊಡ್ತದೆ, ಇದು ಜನರಿಗೆ ಗೊತ್ತಿಲ್ಲ. ಸ್ಪಿರಿಚುವಲ್ ಸ್ಟ್ರೆಂತ್. ಬೈ ಸ್ಪಿರಿಚುವಲ್ ಸ್ಟ್ರೆಂತ್ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಎಂತ ಕೂಡ ನೀವು ಸಾಧಿಸಬಹುದು. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೇನೆ. ಒಮ್ಮೆ ಎಂತ ಆಯ್ತು, ಪ್ರಭುಪಾದ ಜಪ ಮಾಡ್ತಾ ಇದ್ದಾರೆ. he has finished his 15 rounds, 16th ರೌಂಡ್ ಮಾಡ್ತಾ ಇದ್ದಾರೆ. ಆಗ ಒಬ್ಬ ಶಿಷ್ಯ ಬಂದು ಪ್ರಭುಪಾದ ಹೇಳಿದ, ಒಂದು ಕೆಲಸದ ರಿಲೇಟೆಡ್. ಪ್ರಭುಪಾದ ವೈಟ್ ದಿಸ್ ಇಸ್ ಮೈ ಲಾಸ್ಟ್ ರೌಂಡ್ ಈಗ ಹೇಳಿದ್ರು, ತೋರಿಸಿದ್ರು ಲಾಸ್ಟ್ ರೌಂಡ್. ಮಾತಾಡ್ಲಿಲ್ಲ, ಹೀಗೆ ಮಾಡಿದೆ. ಮತ್ತೆ ಅದಾದ ಮೇಲೆ ಜಪ ಮುಗೀತು. 14. ಎಸ್, ನೌ ಯು ಕ್ಯಾನ್ ಗಿವ್ ಎನಿ ಡ್ಯಾಮ್ ವರ್ಕ್, ಟೆಲ್ ವಾಟ್ ಇಸ್ ಇಟ್. ಎಂತ ಕೆಲಸ ಕೂಡ ಕೊಡ್ಬೋದಂತೆ 16 ರೌಂಡ್ ಆದ ಮೇಲೆ. ದಟ್ ಇಸ್ ಸ್ಪಿರಿಚುವಲ್ ಸ್ಟ್ರೆಂತ್.
ಹಾಗಾಗಿ ಸುರ ಮತ್ತೆ ಅಸುರ. ಸುರ ಮೀನ್ಸ್ he will take instruction from Krishna. What is an instruction? Instruction it is there in Bhagavad Gita. ಉಂಟು ಇನ್ಸ್ಟ್ರಕ್ಷನ್ಸ್ ಉಂಟು, ಅದು ನಾವು ಅದನ್ನು ಫಾಲೋ ಮಾಡ್ಬೇಕಷ್ಟೇ. ದಟ್ ಇಸ್ ಸುರ. ಅಸುರ ಮೀನ್ಸ್ he will go against the Lord. ಅಗೇನ್ಸ್ಟ್ ಹೋಗುವಂಥದ್ದು. one ಸುರ ಮೀನ್ಸ್ he will align with Lord. ಅಸುರ ಅಂದ್ರೆ he will go against the Lord. ಅದಕ್ಕೆ ದಾನವ. ಹಾಗಾಗಿ ನೋಡಿ, ಈಗ ನಮ್ಮ ಮಿಸ್ಟೇಕ್ ಅಂತಂದ್ರೆ ದಾನವ ಅಂದ್ರೆ ಈ ದೊಡ್ಡ ದೊಡ್ಡ ಕಣ್ಣು, ಇಲ್ಲೆಲ್ಲ ಹೀಗೆ ಮಾಡಿದ್ದ, ಈ ಇಷ್ಟು ದೊಡ್ಡ ಮೀಸೆ, ಇಲ್ಲೆಲ್ಲ ಕೊಂಬು, ಅದಲ್ಲ ಸರ್. ಕಲಿಯುಗದಲ್ಲಿ ದ ಪೀಪಲ್ ಆರ್ ಲುಕಿಂಗ್ ವೆರಿ ಸ್ಮಾರ್ಟ್, ಬಟ್ ಈಸ್ ದಾನವ. ನಾವು ಎಂತ ಎಣಿಸ್ತೇವೆ ದಾನವ ಅಂದ್ರೆ ಆಗಿರ್ತಾನೆ, ನಾಟ್ ಬೈ ಲುಕ್. ಇನ್ಸೈಡ್ ಈಸ್ ಮೆಂಟಾಲಿಟಿ. ಇಟ್ ಈಸ್ ದಾನವ ಮೆಂಟಾಲಿಟಿ, ಅಸುರ ಮೆಂಟಾಲಿಟಿ, ಎಂಜಾಯಿಂಗ್ ಮೆಂಟಾಲಿಟಿ. ಹಾಗೆ ಆ ರೀತಿಯ ಸಿಗುವುದಿಲ್ಲ. ಅದು ಹಿಂದಿನ ಕಾಲದಲ್ಲಿ ಸಿಗ್ತಾ ಇದ್ರು. ದಪ್ಪ ಮೀಸೆ, ಎಷ್ಟು ದೊಡ್ಡ ಹೀಗೆ. ದಾನವರು ಸಾಮಾನ್ಯವಾಗಿ ದೇವತೆಗಳನ್ನು ಪೂಜಿಸಲು ಇಚ್ಛಿಸುತ್ತಾರೆ ಮತ್ತು ಅಂತ ಆರಾಧನೆಯಿಂದ ಅವರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಅಪಾರ ಶಕ್ತಿಯನ್ನು ಗಳಿಸಿದ ಅನೇಕ ದೃಷ್ಟಾಂತಗಳಿವೆ. ಇದಕ್ಕೆ ನಾನೊಂದು ನೋಡಿದ ದಾನವರಂದ್ರೆ ದೇವತೆಗಳ ಪೂಜೆ ಇಚ್ಛಿಸ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು ಹುಡುಗನಿಗೆ ಟೈಫಾಯ್ಡ್, ಡಾಕ್ಟರ್ ಹತ್ರ ಅಮ್ಮ ಕರ್ಕೊಂಡು ಹೋಗ್ತಾರೆ. ಅವ ಪ್ರೈಮರಿ ಸ್ಕೂಲಲ್ಲಿ ಇರುವಂಥದ್ದು. ಡಾಕ್ಟರ್ ಹೇಳ್ತಾರೆ, ನಿಮ್ಮ ಮಗನಿಗೆ ಟೈಫಾಯ್ಡ್ ತುಂಬಾ ಸೀರಿಯಸ್ ಉಂಟು, ಅಂದ್ರೆ ಜಾಸ್ತಿ ಉಂಟು. ಹಾಗಾಗಿ 6 ತಿಂಗಳು ಪತ್ತೆ ಮಾಡಬೇಕು. ಹೀಗೆಂತಂದ್ರೆ ಆ ತಾಯಿ ದೊಡ್ಡ ಕುಕ್ ಅಂದ್ರೆ ಎಲ್ಲ ಐಟಮ್ ಗೊತ್ತುಂಟು. ಈ ಸ್ವೀಟ್, ಅದು ಇದು ಮಿಕ್ಸ್ಚರ್ ಅದೆಲ್ಲ ಮಾಡಿ ಮಗನ ತಿನ್ನಿಸುವಂಥದ್ದು. ಹಾಗಾಗಿ ಮಗ ಕೂಡ ಆ ತಿಂದು ಅಡಿಕ್ಟ್ ಆಗಿದೆ. ಈಗ ಎಂತಂದ್ರೆ ಡಾಕ್ಟರ್ ಹೇಳ್ತಾರೆ, ಯಾವ್ದು ಎಣ್ಣೆ ತಿನ್ಲಿಕ್ಕಿಲ್ಲ, ಯಾವ್ದು ಸ್ವೀಟ್ ಐಟಮ್ ತಿನ್ಲಿಕ್ಕೆ 6 ತಿಂಗಳು ಮಗುವಿಗೆ. ಅದಕ್ಕೆ ತಾಯಿ ಅಂತ ಮಾಡ್ತಾರೆ, ಮಗ ಬದುಕಬೇಕಲ್ಲ, ಅದಕ್ಕೆ ತಾಯಿ ಡಾಕ್ಟರ್ ಹೇಳಿದ ಅಡ್ವೈಸ್ ಅನ್ನು ತಗೊಳ್ತಾರೆ, ಮತ್ತೆ ಮಾಡ್ತಾರೆ. ಮಾಡಿ ಎಲ್ಲ ಮೇಲೆ ಎಂತ ಮಾಡ್ತಾರೆ ಅಂದ್ರೆ ಎಲ್ಲವನ್ನು ಮೇಲೆ ಇಡ್ತಾರೆ, ಮತ್ತೆ ಅದಕ್ಕೆ ಬೀಗ ಆಗಿ ಇಡ್ತಾರೆ. ಮಗನಿಗೆ ಮುಟ್ಲಿಕ್ಕಿಲ್ಲ. ಮಗ ಅಡಿಗೆ ಕೇಳುವಂತ, ಅಮ್ಮ ಒಂದು ತಿಂತೇನೆ, ಒಂದು ಸ್ವಲ್ಪ ಮಿಕ್ಸರ್, ಸ್ವಲ್ಪ ಸ್ವೀಟ್, ಸ್ವಲ್ಪ ಅದು ಖಾರ, ಇದು ಎಲ್ಲ ಡಾಕ್ಟರ್ ಹೇಳಿದ್ದಾರೆ ಎಣ್ಣೆ ತಿನ್ಬಾರ್ದು ಅಂತ, ಕೊಡುದಿಲ್ಲ ನಾನು ನಿಮಗೆ, ಈ ರೀತಿ ಹೇಳ್ತಾರೆ ತಾಯಿ. ಕಡೆಗೆ ಒಂದ್ ದಿವಸ ತಾಯಿ ಮಾರ್ಕೆಟ್ಗೆ ಹೋಗ್ತಾರೆ. ಆಗ ಈ ಹುಡುಗ ಅವನ ಅಕ್ಕನ ಹತ್ರ ಹೇಳುವಂಥದ್ದು, ಪ್ಲೀಸ್ 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 ನನಗೆ ಅದು ಬೇಕು, ಕೊಡು. ಯಾಕಂದ್ರೆ ಆ ಕೀ ಅಕ್ಕನ ಹತ್ರ ಕೂಡ ಉಂಟು. ಅವಳೆಂತ ಮಾಡುವಂಥದ್ದು, ಎಸ್ ತಮ್ಮನಿಗೋಸ್ಕರ ತೆಗೆದು ಕೊಡುವಂಥದ್ದು. ಈಗ ಇದು ಒಳ್ಳೇದಾ ಕೆಟ್ಟದಾ? ಎಸ್ ಯಾರು ಹೇಳ್ತೇವೆ? ಸರಿ ಕೃಷ್ಣ, ಕೆಟ್ಟದ್ದು. ಕೆಟ್ಟದಾ? ಇದು ನೀವು ಹೇಳ್ತೀರಿ ಕೆಟ್ಟದ ಅಂತ. ಓಕೆ, ಈಗ ಕೆಟ್ಟದ್ದು. ಇಲ್ಲಿ ಅಕ್ಕ ಅಂದ್ರೆ ದೇವತೆಗಳು, ಅಮ್ಮ ಅಂದ್ರೆ ಕೃಷ್ಣ, ಹುಡುಗ ಅಂದ್ರೆ ನಾವು. ಈಗ ದೇವತೆಗಳು ಕೊಡುವಂಥದ್ದು ಇದೇ ಇರ್ತದೆ, ಅದು ಒಳ್ಳೇದಲ್ಲ ನಮಗೆ. ಹಾಗೆ ಇಲ್ಲಿ ದಾನವರು ಸಾಮಾನ್ಯವಾಗಿ ದೇವತೆಗಳನ್ನು ಪೂಜಿಸಲು ಇಚ್ಛಿಸುತ್ತಾರೆ. ಅವರು ಸಿಗುವಂತ ಎಂತ ಫಲ ಅದು ಒಳ್ಳೇದಲ್ಲ. ಅಂತ ಆರಾಧನೆ ಅವರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಅಪಾರ ಶಕ್ತಿಯನ್ನು ಗಳಿಸಿದ ಅನೇಕ ದೃಷ್ಟಾಂತಗಳಿವೆ. ಮುಂದೆ ಇದು ಬ್ರಾಹ್ಮಣರು, ದೇವತೆಗಳು ಮತ್ತು ಮುಗ್ಧಜೀವಿಗಳ ಪಾಲಿಗೆ ತೊಂದರೆ ಕಾರಣವಾಗಿ ಪರಿಣಮಿಸುತ್ತದೆ. ನೋಡಿ, ದೇವತೆಗಳು ಕೊಡುವಂತದ್ದು ಎಂತಾಗ್ತದೆ ಪ್ರಾಬ್ಲಮ್ ಯಾರಿಗೆ? ನೆಕ್ಸ್ಟ್ ಬ್ರಾಹ್ಮಣ, ದೇವತೆಗೆ, ಮುಗ್ಧಜೀವಿಗಳಿಗೆ. ಅದೇ ರೀತಿ ಅಲ್ಲಿ ಅವಳ ಅಕ್ಕ ಕೊಟ್ಟಿದ್ದಾಳೆ, ಪ್ರಾಬ್ಲಮ್ ಯಾರಿಗೆ? ಅವನಿಗೆ ರೋಗ ಬರ್ತದೆ, ಜಾಸ್ತಿ ಬರ್ತದೆ, ಮತ್ತೆ ಸಾಯುವ ಚಾನ್ಸ್ ಕೂಡ ಉಂಟು. ದಾನವರಾದರೂ ದೇವತೆಗಳು, ಬ್ರಾಹ್ಮಣರು ಮತ್ತು ಮುಕ್ತರಲ್ಲಿ ತಪ್ಪು ಹುಡುಕುವ ಸ್ವಭಾವವುಳ್ಳವರು, ಅಂದ್ರೆ ಫಾಲ್ಟ್ ಫೈಂಡಿಂಗ್ ಅಂದ್ರೆ ಈಸ್ ದಾನವ. ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ಯಾವಾಗ
ಅವ ಸರಿಲ್ಲ, ಇವ ಸರಿಲ್ಲ, ಇವ ಸರಿಲ್ಲ, ಅವರಾಗೆ ಇವರಾಗೆ. ನನಗೆ ಕರೆಕ್ಟ್ ನೆನಪು, ನಾನು ಸ್ಕೂಲಲ್ಲಿ ನಿಮ್ಗೆ ಹೇಳಿರ್ಬೋದು, ನಾನು ಹೇಳ್ತೇನೆ ಇನ್ನೊಮ್ಮೆ. ಯಾಕಂದ್ರೆ ನಾನು ಕ್ಲಾಸ್ ಲೀಡರ್ ಆಗಿದ್ದೆ. ಹಾಗೆ ಕ್ಲಾಸ್ ಲೀಡರ್ ಒಂದು ಕ್ಲಾಸ್ ಇರ್ಲಿಲ್ಲ, ಹಾಗೆ ನನಗೆ ಆ ಬೋರ್ಡಿನ ಹತ್ರ ನಿಂತು ನೋಡ್ಲಿಕ್ಕೆ ಯಾರೆಲ್ಲ ಮಾತಾಡ್ತಾರೆ ಅಂತ. 20 ನಿಮಿಷ ನೋಡಿದೆ, 45 ಮಿನಿಟ್ಸ್ ಕ್ಲಾಸ್. 20 ನಿಮಿಷ ನೋಡಿದೆ, ಸಾಕಾಯ್ತು. ಅಲ್ಲಿ ಕೆಲವೆಲ್ಲ ಹೆಸರು ಬರ್ತದೆ ಯಾರೆಲ್ಲ ಮಾತಾಡುವಂತ. ಮತ್ತೆ ಬಂದು ನಾನು ಕೂಡ ಕೂತ್ಕೊಂಡೆ. ನಾನು ಕೂತ್ಕೊಂಡು ವಿಷಯ ಎಂತ ಅಂದ್ರೆ, ನಾನು ಕೂತ್ಕೊಂಡ ಮೇಲೆ ಟೀಚರ್ ಎಂತ ಆಯ್ತು ಅಂದ್ರೆ ಆ ಡೋರಿನ ಪಕ್ಕದಲ್ಲಿ ಬಂದು ಹೈಡ್ ಮಾಡಿ ಇದ್ದಾರೆ, ಅದು ನೋಡ್ಲಿಕ್ಕೆ. ಯಾಕೆಂದ್ರೆ ಸೌಂಡ್ ಜಾಸ್ತಿ ಆಗ್ತಾ ಇತ್ತು. ಬೋರ್ಡಲ್ಲಿ ಬರ್ದಿದ್ದೇನೆ, ಅದು ನಾನು ನಿಲ್ಲುವಾಗ ಅವರು ನನ್ನ ನೋಡ್ಲಿಲ್ಲ, ನಾನು ಕೂತ್ಕೊಂಡ ಮೇಲೆ ಅವ್ರು ಬಂದದ್ದು. ಬೇಕಾ? ಮತ್ತೆ ನಾನು ಕೂಡ ಸ್ವಲ್ಪ ಮಾತಾಡಿದ್ದೇನೆ. ಮತ್ತೆ ಬೆಲ್ ಹೊಡೆದ ಕೂಡಲೇ ಬಂದ್ರು, ಹೇಳಿದ್ರು. ಮತ್ತೆ ನಾನು ಕರೆದ್ರು, ಓಕೆ ಯು ಆರ್ ದಿ ಕ್ಲಾಸ್ ಲೀಡರ್ ಕೇಳಿದ್ರು. ಎಸ್, ವೈ ದೇರ್ ವಾಸ್ ಸೋ ಮಚ್ ನಾಯ್ಸ್ ಇನ್ ದಿ ಕ್ಲಾಸ್ ಅಂತ ಕೇಳಿದ್ರು. ಹೂ ಆರ್ ಟಾಕಿಂಗ್ ಅಂತ ಹೇಳಿದ್ರು. ಟೀಚರ್ ಐ ರೋಟ್ ಇನ್ ಬೋರ್ಡ್ ಅಂತ ಹೇಳಿದ್ರು. ಬೋರ್ಡ್ ಅಲ್ಲಿ ತೋರಿಸಿದ್ರು. ಮತ್ತೆ ಬೋರ್ಡ್ ಅನ್ನು ತೋರಿಸಿದ ಮೇಲೆ ಹತ್ತಿರ ಬಂದು, ಇಷ್ಟೇ ಜನ ಮಾತಾಡಿದ ಕೇಳಿದ್ರು. ಹೌದೌದು, ಅಷ್ಟೇ ಜನ. ಮತ್ತೆ ಕಿವಿಯನಿಗೆ ಮಾಡಿದ್ರು, ನೀನು ಕೂಡ ಮಾತಾಡ್ತಿದ್ದೆ, ನಾನು ಇಲ್ಲಿ ನೋಡಿದೆ ಲಾಸ್ಟ್ 20 ನಿಮಿಷ. ಎಲ್ಲರೂ ಹೆಚ್ಚಿನವ್ರು ಮಾತಾಡ್ತಿದ್ರು, ಯಾರನ್ನು ಎಲ್ಲ ನೋಡಿದ್ದೇನೆ. ಹಾಗೆ ನಾನು ಎಂತಂದ್ರೆ ಅವರು ಮಾತಾಡಿದ್ರು, ಇವರು ಮಾತಾಡಿದ್ರು. ಹಾಗೆ ಹೇಳಿದ್ರು ನನಗೆ ಟೀಚರ್, ನೀನು ಅವರಿಗೆ ತೋರಿಸ್ತಾ ಇದೆಯಾ, 4 ಬೇರೆಯವ್ರು ನಿಮ್ಗೆ ತೋರಿಸ್ತಾ. ಹಾಗೆ ಫಾಲ್ಟ್ ಫೈಂಡಿಂಗ್ ಅಂದ್ರೆ ನಾವು ಎಂತ, ನಾನು ಸರಿ ಇದ್ದೇನೆ ಅವರು ಸರಿ ಇಲ್ಲ ಅಂತ. ಇವತ್ತು ಬೆಳಿಗ್ಗೆ ನೆಕ್ಸ್ಟ್ ಆಫ್ ಡಿವೋಷನ್ ಪ್ರಭುಪಾದ ಕ್ಲಾಸ್ ಕೇಳಿದ್ರು. ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ರಾಧಾರಾಣಿ ಆಲ್ವೇಸ್ ಥಿಂಕ್ಸ್ ಶಿ ಈಸ್ ಅ ನಾಟ್ ಫಿಟ್, ಅದರ್ಸ್ ಆರ್ ಬೆಟರ್ ದನ್ ಹರ್. ಉಳಿದವರೆಲ್ಲ ಅವಳಿಗಿಂತ ಒಳ್ಳೆ ಡ್ಯೂಟಿ ಅಂತ ಅವಳು ಯೋಚನೆ ಮಾಡೋದಂತ. ಹಂಬಲ್ ಪೊಸಿಷನ್. ಯಾರಾದ್ರು ಬಂದ್ರೆ ಹೇಳುವಂತ, ಎಸ್ ಕೃಷ್ಣನ್ಗೆ ಹೇಳುವಂತ, ನನಗಿಂತ ಒಳ್ಳೆ ಭಕ್ತ ಬಂದ ಅಂತ ಪ್ರಭುಪಾದ ಹೇಳುವಂಥದ್ದು. ಅಂಡ್ ಅಲ್ಲಿ ಹೇಳುವಂತ ಪ್ರಭುಪಾದ್, ಶಿ ಥಿಂಕ್ಸ್ ಆರ್ ಗೋಪೀಸ್ ಆರ್ ಬೆಟರ್ ದನ್ ಹರ್, ಆಲ್ ಗೋಪೀಸ್. ಗೋಪಿಯಲ್ಲಿ ಟಾಪ್ ಮೋಸ್ಟ್ ರಾಧಾರಾಣಿ, ನೋಬಡಿ ಇಸ್ ಗ್ರೇಟರ್ ದನ್ ಹರ್, ಶಿ ಇಸ್ ದ ಬೆಸ್ಟ್ ಡಿವೋಟಿ. ಅದು ಥಿಂಕಿಂಗ್ ಹಾಗೆ. ಮತ್ತು ಪ್ರಭುಪಾದ ಹೇಳುವಂಥದ್ದು, ಕೃಷ್ಣಾಸ್ ಕವಿರಾಜ್ ಗೋಸ್ವಾಮಿ, he thinks I am the lowest in the worm in the stool. ಮಲದಲ್ಲಿರುವ ಕೀಟಗಿಂತ ನಾನು ನೀಚ. ಪ್ರಭುಪಾದ ಒಂದು ಈ ರಿಯಲಿ ಫೀಲ್ಸ್, ರಾಧಾರಾಣಿ ರಿಯಲಿ ಫೀಲ್ಸ್, ದೆನ್ ದೇ ಸೇ. ಒಂದು ಪ್ರಭುಪಾದಲ್ಲಿ ಭಕ್ತಿವಿನೋದ್ ಠಾಕೂರ್, he sees I am ನೀಚ, an insignificant person. ಪ್ರಭುಪಾದ he really feels. ಹಾಗಾಗಿ ಈ ಕ್ವಾಲಿಟೀಸ್ ಬರ್ತದೆ. ಫಾಲ್ಟ್ ಫೈಂಡಿಂಗ್ ಅಂದ್ರೆ ನಾನು ಸರಿ ಇದ್ದೇನೆ ಅವರೆಲ್ಲ ಸರಿ ಇಲ್ಲ ಅಂತ. ಭಕ್ತ ಈ ಡಸಂಟ್ ಮೇಕ್ ಫಾಲ್ಟ್ ಫೈಂಡಿಂಗ್. ಈ ಥಿಂಕ್ಸ್ ಹಿಮ್ಸೆಲ್ಫ್ ಈಸ್ ನಾಟ್ ಕೆಪಬಲ್, ಈಸ್ ನಾಟ್ ಫಿಟ್, ಈಸ್ ಹ್ಯಾವಿಂಗ್ ಆಲ್ ಫಾಲ್ಟ್. ಎಸ್, ತಪ್ಪು ಹುಡುಕುವ ಸ್ವಭಾವ ಉಳ್ಳವರು. ಹಾಗೆ ತಪ್ಪು ಹುಡುಕುವ ಸ್ವಭಾವ ಒಳ್ಳೇದಲ್ಲ, ಫಾಲ್ಟ್ ಫೈಂಡಿಂಗ್ ಒಳ್ಳೇದಲ್ಲ. ದಿಸ್ ಇಸ್ ರಾಕ್ಷಸಿ ಪ್ರೊಪೆನ್ಸಿಟಿ. ನಾವು ಯಾವಾಗ ನಮ್ಮನ್ನು ರಿಫ್ಲೆಕ್ಟ್ ಮಾಡ್ಬೇಕು, ಎಸ್ ನಾನು ಎಷ್ಟು ಸರಿ ಇದ್ದೇನೆ, ನಾನೇ ಸರಿ ಇಲ್ಲ, ಅವರನ್ನ ಎಂತ ಇದು ಬರ್ಬೇಕು ವಿಚಾರ. ಅವರ ಪಾಲಿಗೆ ದಾನವರು ನಿರಂತರವಾಗಿ ಭಯದ ಮೂಲವೇ ಆಗಿದ್ದಾರೆ. ದೇವತೆಗಳಿಂದ ಶಕ್ತಿಯನ್ನು ಪಡೆಯುವುದು ಮತ್ತು ಅನಂತರ ಆ ಶಕ್ತಿಯಿಂದಲೇ ಅವರನ್ನು ಗೋಳು ಕೊಳ್ಳುವುದು ದಾನವರ ಮಾರ್ಗವಾಗಿದೆ. ಹೇಗೆಂದ್ರೆ ದೇವತೆಗಳಿಂದ ಶಕ್ತಿ ಪಡೆದು ಮತ್ತೆ ಅವರಿಗೆ ಒಡೆಯುವಂಥದ್ದು. ದಿಸ್ ಇಸ್ ರಾಕ್ಷಸಿ. ಎಂತ ಅಂದ್ರೆ ಕೆಲವೊಮ್ಮೆ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಕೈ ಕೊಡುವಂಥದ್ದು ತುಂಬಾ ಉಂಟು. ಹೇಗಂದ್ರೆ ಭಕ್ತಿಯಲ್ಲಿ ಬಂದು ಕೂಡ ಸ್ಟಾರ್ಟಿಂಗ್ ಎಂತ ಇರುವುದಿಲ್ಲ. ನಾನು ತುಂಬಾ ಮಂದಿ ನೋಡಿದ್ದೇನೆ. ಎಂತ ಅಂದ್ರೆ, ಎಸ್ ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಎಸ್ ನೋಡಿ, ಒಬ್ಬ ಡ್ಯೂಟಿ ಹೆಸರು ಹೇಳುವುದಿಲ್ಲ, ಒಬ್ಬ ಡ್ಯೂಟಿ ಟೆಂಪಲ್ಗೆ ಬರ್ಲಿಕ್ಕೆ ಅವ್ರಿಗೆ ಇಚ್ಛೆ ಇತ್ತು. ಹಾಗೆ ಎಂತಾಯ್ತು ಅಂದ್ರೆ
ಇದು 2021 ಏಪ್ರಿಲ್ ಅಲ್ಲಿ. ಹಾಗೆ ನೋಡಿ, ಇದು ಕೇಳಿದ್ರು ತುಂಬಾ ಇಂಟ್ರೆಸ್ಟಿಂಗ್. ಹಾಗೆ ಅವರ ವೈಫ್ ದೇವಸ್ಥಾನದಲ್ಲಿ ಅಂದ್ರೆ ಅಟ್ಯಾಚ್ ಆಗಿದ್ರು, ದೇವಸ್ಥಾನದಲ್ಲಿ ಇರಲಿಲ್ಲ, ದೇವಸ್ಥಾನಕ್ಕೆ ಬರ್ತಾ ಇದ್ರು. ಹಾಗೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಒಂದು ಸಂಡೇ, ನನ್ನ ಹಸ್ಬೆಂಡ್ ಇಲ್ಲಿ ಬರ್ತಾರೆ ಸೇವೆಗೆ ಅಂತ. ಯಾಕಂದ್ರೆ ಅವರಿಗೆ ಸ್ವಲ್ಪ ಕುಡಿಯುವೆಲ್ಲ ಚಟ ಇತ್ತು, ಅದೆಲ್ಲ ಬಿಟ್ರು. ಹಾಗೆ ಅವರು ಒಳ್ಳೇದಾಗ್ಲಿಕ್ಕೆ ಇದ್ದಾರೆ, ಇದು ಮಾಡಿ ಅಂತ. ಹಾಗೆ ನಾನು ಪ್ರೆಸಿಡೆಂಟ್ ಅಂತ ಹೇಳಿದೆ. ಈಗ ಲೋಕಲ್ ಲ್ಯಾಂಗ್ವೇಜ್ ಅದು ಬಂದು ಹೇಳ್ತಾರೆ, ನಾನು ಹೇಳಿದೆ. ಅದಕ್ಕೆ ಹೇಳಿದ್ರು, ಯು ಡಿಸೈಡ್ ಅಂತ ಹೇಳಿದ್ರು. ಫಾರ್ ಯು ಇಟ್ ಈಸ್ ಗುಡ್, ಓಕೆ ದೆನ್ ಯು ಡಿಸೈಡ್ ಅಂತ ಹೇಳಿದ್ರು. ವಿಲ್ ಗಿವ್ ಒನ್ ಚಾನ್ಸ್ ಅಂತ ಹೇಳಿದೆ. ಈಗ ನಾವು ಯಾವಾಗಲೂ ಒಂದು ಚಾನ್ಸ್ ಕೊಡ್ಬೇಕು. ಹಾಗೆ ಚಾನ್ಸ್ ಅವ್ರು ಹೇಳಿದ್ರು ಓಕೆ ಅಂತ ಮತ್ತೆ ಚಾನ್ಸ್ ಕೊಟ್ಟೆ. ಫಸ್ಟ್ 2 ತಿಂಗಳು ನನ್ನ ಕ್ಲಾಸಿಗೆಲ್ಲ ಬಂತು. ಆನ್ಲೈನ್ ಆಗುವಾಗ ನನ್ನ ಹತ್ತಿರ ಕೂತ್ಕೊಳ್ತಾ ಇದ್ರು, ಫುಲ್ ಹೀಗೆ ಇದ್ರು. ಮತ್ತೊಂದು 6 ತಿಂಗಳ ನಂತರ ಈಗ ಆಯ್ತು. ಮತ್ತೆ ಹೋಗುವಾಗ ನನಗೆ ಬೈದೆಲ್ಲ ಹೋಗಿದೆ. ಹಾಗಾಗಿ ಇದಾಗ್ತದೆ. ಇಂಥ ತುಂಬಾ ನೋಡಿದೆ ನಾನು. ಹಾಗೆ ಇಲ್ಲಿ ಹೇಳುವಂಥದ್ದು ಎಂತ, ದೇವತೆಗಳಿಂದ ಶಕ್ತಿಯನ್ನು ಪಡೆಯುವುದು ಮತ್ತು ಅನಂತರ ಆ ಶಕ್ತಿಯಿಂದ ಅವರನ್ನೇ ಇದಾಗ್ತದೆ. ಯಾಕಂದ್ರೆ ಇದು ರಾಕ್ಷಸ ಟೆಂಡೆನ್ಸಿ, ಪ್ರೊಪೆನ್ಸಿಟಿ ಎಂತಂದ್ರೆ ಅದು ಒಳಗಿಂದ ಉಂಟು. ಅದು ಎಂತ ಹೇಳುವಂತದ್ದು ಸುಲಭದಲ್ಲಿ ಹೋಗುವುದಿಲ್ಲ. ಈ ಪ್ರೊಪೆನ್ಸಿಟಿ ಎಲ್ಲ ತುಂಬಾ ನಾವು ಸಾಧನೆ ಮಾಡಿ, ಸಂಘ ಮಾಡಿ, ಸೇವೆ ಮಾಡಿ, ಯಾವಾಗ್ಲೂ ಹೈಯರ್ ಡಿವೋಟೀಸ್ ಒಟ್ಟಿಗೆ ಅಸೋಸಿಯೇಷನ್ ಇರಬೇಕು. ಅದು ತುಂಬಾ ಒಳ್ಳೆಯದು. ಅಂದ್ರೆ ನಮ್ಗಿಂತ ಯಾರು ಸ್ವಲ್ಪ ಮೇಲಿದ್ದಾರೆ, ಅಡ್ವಾನ್ಸ್ ಇದ್ದಾರೆ, ಅವರ ಅಸೋಸಿಯೇಷನ್ ಇರಬೇಕು. ದನ್ ಇಟ್ ಇಸ್ ಪಾಸಿಬಲ್. ಇಲ್ಲದ ಕಷ್ಟ, ತುಂಬಾ ಕಷ್ಟ. ನೋಡಿ ಎಂತಂದ್ರೆ ಇದೆಲ್ಲ ಕೆಲವೆಲ್ಲ ರಿಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಒಂದು ಭಕ್ತಿಯಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಾವು ಸರ್ವ್ ಮಾಡುವಾಗ ಇಂಥ ತುಂಬಾ ವಿಷಯ ಬರ್ತದೆ, ತುಂಬಾ ವಿಷಯ ಬರ್ತದೆ. ಅದನ್ನ ಅಲ್ಲಿಗೆ ನಮ್ಗೆ ಅದನ್ನ ನೋಡ್ಲಿಕ್ಕೆ ಆಗ್ತದೆ. ಮತ್ತೆ ಮತ್ತೆ ಪ್ರಭುಪಾದ ಭಾವಾರ್ಥ ಓದಿದ್ರೆ ನಮ್ದು ಕೂಡ ನಮ್ಗೆ ತಪ್ಪು ಕಾಣ್ತದೆ. ಯೂಶುವಲಿ ನಾವ್ ಎಂತ ಮಾಡುವಂತದ್ದು, ನಾನು ಸರಿ ಇದ್ದೇನೆ, ಇಲ್ಲ, ಎಷ್ಟೋ ಸರಿ ನಮ್ದು ಕೂಡ ತಪ್ಪು ಇರ್ತದೆ. ಹಾಗ ನಮ್ಗೆ ಅದು ನಾನು ಸರಿ ಇಲ್ಲ, ಆ ಒಂದು ಥಾಟ್ ಬರ್ತದೆ. ಆಕ್ಚುಲಿ ನಾವು ಒಬಿಸಿಯನ್ಸ್ ಮಾಡುವಾಗ ಆಲ್ವೇಸ್ ವಿ ಶುಡ್ ಬಿ ಅಂದ್ರೆ ಹಂಬಲ್ ಪೊಸಿಷನ್ ಅಲ್ಲಿ ಇರ್ಬೇಕು. ಎಲ್ಲರಿಗೂ ನೀವು ಅಡ್ಡ ಬೀಳ್ತಾ ಎಂತಂದ್ರೆ ಹೇಳ್ಬೇಕು. ಹೇಗೆಂದ್ರೆ ರಾಧಾರಾಣಿ ಹೇಳುವಂಥದ್ದು, ಆಶ್ಲಿಷ್ಯ ಪಾದ ರಥಂ ಪಿನಸ್ತು ಮಾಂ ಅದರ್ಶನ ಮರ್ಮ ಹತಂ ಕರೋತುವ ಯಥಾತಥವ ವಿದದಾತ ಲಂಪಟೋ ಮತ್ ಪ್ರಾಣನಾಥಸ್ತು ಸಪ್ನ ಏವ. ಅಂದ್ರೆ ಕೃಷ್ಣ, ಐ ಬಿಲಾಂಗ್ ಟು ಯು, so you can do anything. This body belongs to you, so you can stand me. ತುಳಿಬಹುದು. You have full rights to stand me. You can do whatever. You can beat me. ಹಾಗೆ ನಾವು ಅಡ್ಡ ಬೀಳುವಾಗ ಈ ಪ್ರೇಯರ್ ಬರ್ಬೇಕು ನಮ್ಗೆ. ನಾನು ತುಂಬಾ ಪಾಪಿ, ಭಗವಂತ ನನ್ನನ್ನು ತೊಳಿ. ಎಲ್ಲ ವೈಷ್ಣವರ ಹತ್ರ ಕೂಡ ನಾವು ಹಾಗೆ ಇದು ಮಾಡ್ಬೇಕು, ನನ್ನನ್ನು ತೊಳಿಯಿರಿ. ಐ ಆಮ್ ಸೋ ಫಾಲನ್, ಸೋ ರಾಸ್ಕಲ್. ಪ್ರತಿಷ್ಠಾಪಿಗೆ ನನಗೆ ಅಹಂಕಾರ ಬರ್ತದೆ. ನಾನು ಅಹಂಕಾರ ಬರುವಾಗ ನನಗೆ ಏನು ಅಲ್ಲ, ಇನ್ಸಿಗ್ನಿಫಿಕೆಂಟ್. ಸೊ ಕೈಂಡ್ಲಿ ಸ್ಟ್ಯಾಂಡ್ ಮೀ, ಕಿಕ್ ಮೀ. ಈ ರೀತಿ ಪ್ರಾರ್ಥನೆ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ಬೇಕು ನಾವು. ಸೊ ದೇವರ ಶಕ್ತಿಯನ್ನು ಪಡೆಯುವುದು ಮತ್ತು ಅನಂತರ ಆ ಶಕ್ತಿಯಿಂದಲೇ ಅವರನ್ನು ಗೋಳೊಯ್ಯುವುದು ದಾನವನ ಮಾರ್ಗವಾಗಿದೆ. ಇದಕ್ಕೆ ಒಂದು ನಿದರ್ಶನವಿದೆ. ಶಿವನ ಮಹಾಭಕ್ತನೊಬ್ಬನು ಅವನಿಂದ ಒಂದು ವರವನ್ನು ಪಡೆದನು. ನಿಮ್ಗೆಲ್ಲರಿಗೂ ಗೊತ್ತು, ಭಸ್ಮಾಸ. ಅದೇನೆಂದ್ರೆ, ಅವನು ಯಾರ ತಲೆಯನ್ನಾದರೂ ತನ್ನ ಕೈಯಿಂದ ಮುಟ್ಟಿದರೆ ಆ ತಲೆ ಮುಂಡದಿಂದ ಬೇರ್ಪಡಬೇಕು ಎಂದು. ಆ ವರವನ್ನು ಶಿವನು ಕರುಣಿಸಿದ ಒಡನೆ ಆತನು ಶಿವನ ತಲೆ ಮೆಟ್ಟಲು ಬಯಸಿದ. ನೋಡಿ, ಇದಾಗುವಂತ. ಮತ್ತೆ ಅಲ್ಲಿಗೆ ಸಣ್ಣ ಬಾಲಕನಾಗೆ ವಿಷ್ಣು ಬರುವಂತದ್ದು ಮತ್ತೆ ಹೇಳುವಂಥದ್ದು. ಇಲ್ಲಿ ಯಾರು ಮುಟ್ಟುತ್ತಾರೆ? ಶಿವ. ಎಂತ ಶಿವ? ಯಾಕೆ? ಅವನಿಗೆ ಒಂದು ವರ ಕೊಟ್ಟಿದ್ದಾನೆ. ಅವ ಹಾಗೆ ಯಾವಾಗಲೂ ಎಂತ ಅಂದ್ರೆ ಆಗದಿರುವುದನ್ನು ಕೊಡುವಂಥದ್ದು. ನೀನು ಬೇಕಾದ್ರೆ ಟಚ್ ಮಾಡಿ ನೋಡು, ಅವನನ್ನೇ ಇದು ಮಾಡುವಂಥದ್ದು. ಹಾಗೆ ಅವಸ ಆಯ್ತು. ಹಾಗೆ ಮತ್ತೆ ವಿಷ್ಣು ಹೇಳ್ತಾನೆ, ಯಾಕೆ ಅಪ್ಪ ಇಂಥದ್ದೆಲ್ಲ ಕೊಡ್ತೀಯ? ನೋಡಿ, ನನಗೆ ಎಷ್ಟು ಕಷ್ಟ ಆಯ್ತು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ. ವಿಷ್ಣು ಸಾಲ್ವ್ ಮಾಡ್ತಾನೆ, ಭಗವಾನ್ ಸಾಲ್ವ್ ಮಾಡ್ತಾನೆ, ಆದ್ರೆ ಕಷ್ಟ ಆಗ್ತದೆ. ಈಗ ನೋಡಿ, ನರಸಿಂಹನಾಗೆ ಬಂದ, ಇಲ್ಲಿ ವರನಾಗೆ ಬಂದ, ಬರ್ತಾನೆ. ಅದಕ್ಕೆ ಮತ್ತೆ ಹೇಳ್ತಾನೆ ಭಗವಂತ ಬ್ರಹ್ಮನ ಹತ್ರ, ಈ ರೀತಿ ಎಲ್ಲ ಕೊಡ್ಬೇಡ. ಅವನು ಶಿವನಿಗೆ ಕೂಡ ಹೇಳ್ತಾನೆ, ಈ ರೀತಿ ಎಲ್ಲ ಕೊಡ್ಬೇಡ ದಾನವರಿಗೆ. ಅದೇ ರೀತಿ, ಅದೇ ಅವರ ರೀತಿ.
ದೇವೋತ್ತಮ ಪರಮಪುರುಷನ ಭಕ್ತರಾದರೂ ಇಂದ್ರಿಯ ತೃಪ್ತಿಗಾಗಿ ಯಾವುದೇ ಅನುಗ್ರಹವನ್ನು ಕೇಳುವುದಿಲ್ಲ. ಅದಕ್ಕೆ ಶ್ಲೋಕ ನದನಂ ನ ಜನಂ ನ ಸುಂದರಿ ಕವಿತಾ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರಿ ಭವದಾ ಭಕ್ತಿರಯೇ ತುಕಿ ತ್ವಯಿ. ನನಗೆ ನದನಂ ಹಣ ಬೇಡ, ನಜನಂ ನನಗೆ ಫಾಲೋವರ್ಸ್ ಬೇಡ, ನಾ ಸುಂದರಿ ನನಗೆ ಸುಂದರ ಸ್ತ್ರೀ ಬೇಡ, ಶೇಖರನಾವ್ ಹೇಳುವಂಥದ್ದು. ಮತ್ತೆ ನನಗೆ ಎಂತ ಬೇಕು? ಜನ್ಮ ಜನ್ಮದಲ್ಲಿ ನನಗೆ ನನ್ನ ಭಕ್ತಿ ಸೇವೆ ಬೇಕು. ನಾನು ನರಕಕ್ಕೆ ಹೋಗ್ಲಿ ಕೂಡ ಸಿದ್ಧ. ಐ ಆಮ್ ರೆಡಿ ಟು ಗೋ ಟು ಹೆಲ್. ಆದ್ರೆ ನನಗೆ ನಿನ್ನ ಸೇವೆ ಬೇಕು. ನಿನ್ನ ಸೇವೆ ಬಿಟ್ಟು ನನಗೆ ಒಂದು ಕ್ಷಣ ಇರ್ಲಿಕ್ಕೆ ಆಗುವುದಿಲ್ಲ. ಇದು ಭಕ್ತನ ಥಿಂಕಿಂಗ್. ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಯಾವುದೇ ಅನುಗ್ರಹ ಕೇಳುವುದಿಲ್ಲ. ಮೋಕ್ಷ ಕೊಡುವೇನೆಂದರೂ ಅದನ್ನೇ ನನಗೆ ಮೋಕ್ಷ ಕೊಡಬೇಡ, ಕೇವಲ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸುವುದರಲ್ಲೇ ಅವರು ಸಂತೋಷ ಪಡುತ್ತಾರೆ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಒಂದು ನಿಮಿಷ. ಎಸ್ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆದಲ್ಲಿ ಕೇಳ್ಬಹುದು. ಎಸ್ ಯಾರು ಪ್ರಶ್ನೆ ಇಲ್ಲದ ಮುಕ್ತಾಯ ಮಾಡುವ. ಪಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯವಚ ಪತಿತನ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ನೋಡಿ, ಇದು ಈ ಚಾಪ್ಟರ್ ಎಲ್ಲ ಮೇನ್ ಆಗಿ ಆಸುರಿ ರಿಲೇಟೆಡ್ ಉಂಟು. ಹಾಗಾಗಿ ಇದರಲ್ಲಿ ತುಂಬಾ ನಮಗೆ ಸ್ವಲ್ಪ ಅಂತ ಹೇಳುವಂತಹದ್ದು ಪೆಟ್ಟು ಬಿದ್ದಾಗಿರ್ತದೆ. ಚಿಂತೆ ಇಲ್ಲ, ಪ್ರಭುಪಾದ್ ಕೊಡುವಂತ ಪೆಟ್ಟು. ಪ್ರಭುಪಾದ್ ಕೈಯಿಂದ ಪೆಟ್ಟು ತಿಂದ್ರೆ ಒಳ್ಳೇದೇ, ನಾವು ಪ್ಯೂರಿಫೈ ಆಗ್ತೇವೆ. ಎಸ್ ಹರೇ ಕೃಷ್ಣ. ಎಸ್ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ.